ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಅಂತರಾಳ ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲಾವಿದ ಪ್ರತಿ ಬಾರಿ ಒಂದು ತಟ್ಟೆಯನ್ನು ಹಿಡ್ಕೊಂಡು ಒಂದು ಸಂಸ್ಥೆಯ ಬಳಿ ಹೋಗ್ತಾನಂತೆ. ಅಲ್ಲಿ ನಾಟಕ ಕೊಡ್ತಾರೆ, ರಂಗದಲ್ಲಿ ಬಣ್ಣ ಹಚ್ತಾರೆ, ನಾಟಕ ಮಾಡ್ತಾರೆ. ಕೊನೆಗೆ ಬರುವಂಥ ಪೇಮೆಂಟನ್ನು ಹಿಡ್ಕೊಂಡು ಇವತ್ತಿನ ಸಂಪಾದನೆ ಅನ್ನುವಂಥ ಖುಷಿಯ ಜೊತೆಗೆ ಮನೆಗೆ ಹೋಗ್ತಾರಂತೆ. ಇದು ಕಲಾವಿದರೇ ಆಡುವಂತಹ ಮಾತು. ಕಲಾವಿದರು ಯಾರಿಗೆ ಬೆಲೆ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಆ ರಂಗ ವೇದಿಕೆಗೆ ಬಹಳ ಬೆಲೆ ಕೊಡ್ತಾರೆ. ಅದರ ಜೊತೆಗೆ ಅವರಿಗೆ ಕೊಡುವಂತಹ ಸಂಬಳ, ಆ ಅನ್ನದಾತನಿಗೂ ಕೂಡ ಅಷ್ಟೇ ಬೆಲೆ ಕೊಡ್ತಾರೆ. ಒಬ್ಬ ವ್ಯಕ್ತಿ ಇಡೀ ತುಳು ರಂಗ ವೇದಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ಒಂದು ದೊಡ್ಡ ಕೊಡುಗೆ ಇದ್ದಾನೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಲಾವಿದರ ಪಾಲಿನ ಅನ್ನದಾತ, ಅದರ ಜೊತೆಗೆ ಕಲಾವಿದ ಕೂಡ. ಹಾಗೆ ಸಿನಿಮಾದ ನಿರ್ಮಾಪಕ ಕಿಶೋರ್ ಡಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಲಯನ್ ಕಿಶೋರ್ ಡಿ ಶೆಟ್ಟಿ, ಸಿಂಹವನ್ನೇ ಕರ್ಕೊಂಡು ಬಂದು ಇವತ್ತು ನಾನು ಕೂರಿಸಿದ್ದೇನೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಿಶೋರ್ ಡಿ ಶೆಟ್ಟಿ ಅವರ ಹೆಸರು ಕೇಳಿದ ತಕ್ಷಣ ಕಲಾವಿದರೆಲ್ಲರೂ ಹೇಳಿದ ಒಂದೇ ಒಂದು ಮಾತು, ಎಲ್ಲರಿಗೂ ಸಹಾಯ ಮಾಡುವಂತಹ ಒಬ್ಬ ಏಕೈಕ ವ್ಯಕ್ತಿ ಅಂತ. ಯಾರಿಗೆ ಸಮಸ್ಯೆ ಆದರೂ ಮೊದಲು ಸ್ಪಂದಿಸುವಂತಹ ಜೀವ ನಿಮ್ಮದು ಅಂತ. ಇವತ್ತು ಸ್ಪಂದನ ವಾಹಿನಿಯಲ್ಲಿ ಬಂದಿದ್ದೀರಾ, ಅಂತರಾಳದ ಮಾತನ್ನು ನನ್ನ ಜೊತೆ ಹಂಚಿಕೊಳ್ತೀರಾ? ಎಸ್. ಕಿಶೋರ್ ಡಿ ಶೆಟ್ಟಿ ಅಂತ ಹೇಳಿದ ತಕ್ಷಣ ತುಳು ಒಂದು ಚಿತ್ರರಂಗ ಮಾತ್ರ ಅಲ್ಲ, ಇಡೀ ತುಳುನಾಡು ಗೌರವಿಸುವಂಥ ಒಂದು ಹೆಸರು. ಆ ಹೆಸರಿಗೆ ಏನೋ ಒಂದು ಶಕ್ತಿ ಇದೆ. ಆ ಹೆಸರು ಬರೋಕ್ಕಿಂತ ಮುಂಚೆ ಕಿಶೋರ್ ಡಿ ಶೆಟ್ಟಿ ಅವರು ಏನಾಗಿದ್ರು, ಬಾಲ್ಯ ಹೇಗಿತ್ತು ಅವರದ್ದು? ನಾನು ಬಾಲ್ಯದಲ್ಲಿ ಬೆಸೆಂಟ್ ಅಂತ ನನ್ನ ಮನೆ ಬೆಸೆಂಟ್ ಅಂದರೆ ಕೊಡಿಯಲ್ವೇಲಲ್ಲಿ. ನನ್ನ ಮೊದಲನೇ ತಲೆಮಾರು ನಂತರ ಎರಡನೇ ತಲೆಮಾರು ನನ್ನ ತಂದೆಯವರು ಇರುವಾಗ ಅಲ್ಲಿಯೇ ಇದ್ದೇವೆ ನಾವು. 3ನೇ ಕ್ಲಾಸಲ್ಲಿರುವಾಗ ನಾನು ಸೂರಿಗೆ ನನಗೆ ನೆನಪಿದ್ದ ಪ್ರಕಾರ ಒಂದು ಸ್ವಾತಂತ್ರ್ಯದ ದಿವಸ ಈ ಕಾರ್ಯಕ್ರಮ ಮಾಡ್ತಾರಲ್ಲ ಶಾಲೆಯಲ್ಲಿ, ಹಾಗೆ ನನ್ನೊಂದು ಟೀಚರ್, ಒಂದು ನಾರಾಯಣಿ ಟೀಚರ್ ಅಂತ ಇದ್ದರು. ಅವರು ನನಗೆ ಅವರೇ ಎಲ್ಲ ಡ್ರೆಸ್ ಎಲ್ಲ ತಂದು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿದೊಂದು ಅದೊಂಥರ ಜೈ ಜವಾನ್ ಜೈ ಕಿಶನ್ ಅಂತ ಒಂದು ಎಂಥ ಪದ್ಯ ನೆನಪಿತ್ತು ನನಗೆ. ಏಳಿರೆಲ್ಲ ಭಾರತದ ವೀರ ಯೋಧರು ಅಂತ, ಶಾಂತಿಗಾಗಿ ಒಂದುಗೂಡಿ ಬನ್ನಿರೆಲ್ಲರು ಅಂತ. ಹಾಗೆ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸು ಮತ್ತು ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದು ಮೊದಲ ಬಣ್ಣ ಅಲ್ಲ, ಆಗ ಬಣ್ಣ ಹಾಕಿದ್ರೆ ನೆನಪಿಲ್ಲ ಸರಿ. ಹಾಗೆ ಅದು ಮಾಡಿ ಕಚ್ಚಾ ಮತ್ತು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿದು ವೇಷಭೂಷಣ ಮಾಡಿ ಫಸ್ಟಿಗೆ ನನ್ನನ್ನು ಅಲ್ಲಿಗೆ ಪರಿಚಯಿಸಿದವರು ನಮ್ಮ ಟೀಚರ್ ನಾರಾಯಣ್ ಟೀಚರ್ ಅಂತ. ಅಲ್ಲಿಂದ ನಾನು ಇಲ್ಲಿಗೆ ಬಂದೆ, ಕೆನರಾ ಮೇಯ್ನ್ ಅಂತ, ಅಲ್ಲೇ ಡೊಂಗರ್ಕೆರೆಯಲ್ಲಿ. ಅಲ್ಲಿ 6ನೇ ಕ್ಲಾಸಲ್ಲಿ ನಾನು ಯಕ್ಷಗಾನದ ಸ್ವಲ್ಪ ಹುಚ್ಚಿತ್ತು ನನಗೆ. ಯಕ್ಷಗಾನ ಹುಚ್ಚಿರ್ಲಿಕ್ಕೆ ಕಾರಣ ನನ್ನ ತಾಯಿಗೆ ಯಕ್ಷಗಾನದ ಹುಚ್ಚಿತ್ತು ನೋಡೋದು. ಹಾಗೆ ಅದು ನೋಡಿ ನನಗೆ ಸ್ವಲ್ಪ ನಮ್ಮನ್ನು ಕರ್ಕೊಂಡೋಗಿ ಅವ್ರು ತೋರಿಸ್ತಿದ್ರು. ಹಾಗೆ ನಾನು ಸ್ವಲ್ಪ ಅದರ ಹುಚ್ಚಿಡೋದ್ರಿಂದ ಕೆನರಾ ಸ್ಕೂಲಲ್ಲಿ ವರ್ಷದಲ್ಲಿ ಅವ್ರದ್ದು ವಾರ್ಷಿಕೋತ್ಸವಕ್ಕೆ ಬಾಕಿಯೆಲ್ಲ ನಾಟಕ ಮಾಡೋದಾದರೆ ಕೆನರಾ ಸ್ಕೂಲಲ್ಲಿ ಯಕ್ಷಗಾನ ಮಾಡೋದು. ಆ ಟೈಮಲ್ಲಿ ಯಕ್ಷಗಾನವನ್ನು ಕಲಿಸಿ 1 ತಿಂಗಳು ನಮಗೆ ಕಲಿಸಿ ಪ್ರಸಂಗವನ್ನು 1 ತಿಂಗಳು ಇಡೀ ಅದೆಷ್ಟು 2-2.5-3 ಗಂಟೆದು ಯಕ್ಷಗಾನ, ದೊಡ್ಡ ಯಕ್ಷಗಾನ ಅಲ್ಲ, 1 ಗಂಟೆ 2 ಗಂಟೆ ಸಾಗಲಿಕ್ಕೆ ಸಾಕೋದು. ಅದನ್ನು ಮಾಡಿಸಿ ಹಾಗೆ ನಾನು ಲವ ಕುಶದಲ್ಲಿ ಫಸ್ಟಿಗೆ ನಾನು ಲವ ಅಂತ ಒಂದು ಯಕ್ಷಗಾನದ ಲವ ಕುಶದಲ್ಲಿ ಲವ ಪಾತ್ರಧಾರಿಯಾಗಿ ನಾನು ಅಭಿನಯಿಸಿದ್ದು. ಅದು ಸಾಧಾರಣ 1972ರಲ್ಲಿ. ಹಾಗೆ ಅದು ನಾನು ಕಲಿಸಲಿಕ್ಕೆ ನಮಗೆ ಮಾಸ್ಟ್ರಿದ್ದರು ಸುಂದರ್ ಭಟ್ರು ಅಂತ. ಅವರು ನನ್ನನ್ನು ಆಯ್ಕೆ ಮಾಡಿ, ಮತ್ತು ಕಾವೂರು ಕೇಶವ ಅಂತ ಒಬ್ಬರು ಯಕ್ಷಗಾನ ಪಟು ಇದ್ದರು. ಯಕ್ಷಗಾನ ಅವರು ನಮಗೆ 1 ತಿಂಗಳು ಬಂದು ಯಕ್ಷಗಾನಕ್ಕೆ ಬೇಕಾದ ಏನೆಲ್ಲ ಹೆಜ್ಜೆ ಬೇಕೋ ಅದನ್ನು ಕಲಿಸಿಕೊಟ್ರು. ನಾವು ಮಾಡಿದ್ದೇವೆ ಅದೇ ನಾಟಕವನ್ನು, ಅದೇ ಯಕ್ಷಗಾನವನ್ನು. ಆಗ ಕಾಂಪಿಟೀಷನ್ ಆಗ್ತಿತ್ತು. ಕಾಂಪಿಟೀಷನ್ ಕೆನರಾ ಸ್ಕೂಲಿಂದ ನಮಗೆ ಟೌನ್ ಹಾಲ್, ಈಗಿನ ಟೌನ್ ಹಾಲ್ ಉಂಟಲ್ಲ, ಅದರ ಎದುರುಗಡೆ ಒಂದು ಶಾಲೆ ಇದೆ. ಅಲ್ಲಿ 10 ನಾಟಕಗಳನ್ನು, ಯಕ್ಷಗಾನವನ್ನು ಕಾಂಪಿಟೀಷನ್ಗೆ ಕರೀತಿದ್ರು. ಆ ಕಾಂಪಿಟೀಷನಲ್ಲಿ ನಮ್ಮ ಲವಕುಶವನ್ನು ನಮ್ಗೆ ಆಗ ಫಸ್ಟ್ ಪ್ರೈಸ್ ನನಗೆ ಸಿಕ್ಕಿದ್ದು. ನಮಗೆ ಇಡೀ ನಮ್ಮ ಟೀಮಿಗೆ ನಮಗೆ ಸಿಕ್ಕಿದ್ದು. ಅದು ನಮಗೊಂದು ಭಾರಿ ನೆನಪಿನಲ್ಲಿ ಉಳಿಯೋದಂತ ಒಂದು ನನ್ನ
ದಿನಗಳು. ಆ ದಿನಗಳು ನೀವು ಇಸವಿ ಸಮೇತ ಹೇಳ್ತಾ ಇದ್ರೆ ನಮಗೆ ಖುಷಿ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದೀರಾ ಅದೆಲ್ಲವನ್ನ ಅಂತ. ಆಗ ಆ ಸಂದರ್ಭದಲ್ಲಿ ನಿಮಗೆ ಅನಿಸುತ್ತೆ ಸರ್, ನಾನೊಬ್ಬ ಕಲಾವಿದ ಆಗ್ತೇನೆ, ಅದಕ್ಕಿಂತ ಹೆಚ್ಚಾಗಿ ಒಂದು ತಂಡವನ್ನು ಕಟ್ಟಿ ತಂಡವನ್ನು ನಿಭಾಯಿಸ್ತೇನೆ, ನಿರ್ಮಾಪಕನಾಗ್ತೇನೆ, ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡ್ತೇನೆ ಅಂತ ನೀವು ಅನ್ಕೊಂಡಿದ್ರ ಅವಾಗ? ಇಲ್ಲ, ನಾನು ಅದನ್ನೆಲ್ಲ ನಾವು ಯೋಚಿಸಲೇ ಇಲ್ಲ. ನಾವು ಎಂತ ಹೇಳೋದು, ನಾವು ಆ ಟೈಮಲ್ಲಿ ಸ್ವಲ್ಪ ಬಡ ಸ್ಥಿತಿಯಲ್ಲಿದ್ದೆವು. ನಾವು ಹೇಳೋದಕ್ಕೇನು ಮುಜುಗರ. ಅದು ನನಗೆ ಒಂದು ನಾರಾಯಣ್ ಟೀಚರು ಅದು ನಾನು ಹೇಳಿದ್ದು ಅವರು ಅವರ ಬಾಯಲ್ಲಿ ಬಂದದ್ದಲ್ಲ ಕಾಕತಾಳಿ ಅಂತ ಗೊತ್ತಿಲ್ಲ. ನಾನು ಇದಕ್ಕೆ ಬರುವಾಗ, ಯಾವುದಕ್ಕೆ ಸ್ಟೇಜಿಗೆ ಬರುವಾಗ ನನ್ನ ಕಚ್ಚೆ ಕಟ್ಟಿರಲ್ಲ, ಕಚ್ಚೆ ನಂದು ಅದು ಇದಾಯ್ತು, ಎಂತ ಜಾರಿತ್ತು. ಜಾರಿಯಾಗಿ ಇನ್ನೊಂದು ಟೀಚರ್ ನನಗೆ ಸೈಡಿಂದ ಹೀಗೆ ಮಾಡ್ತಾಯಿದ್ದ. ಹೀಗೆ ನನಗೆ ಅದು ಎಂತ ಅಂತ ಗೊತ್ತಾಗ ನೋಡುವಾಗ ನನ್ನ ಕಚ್ಚೆ ಜಾರಿ ಆಗಿದೆ, ಹೀಗೆ ಹೋಗ್ತಾ ಉಂಟು. ನಾನು ಮತ್ತೆ ನನಗೇನು ಮಾಡಲಿಕ್ಕೆ ಆಗಿಲ್ಲ, ನಾನು ಇದು ಮಾಡಲಿಲ್ಲ. ಎಲ್ಲರೂ ಎದುರನ್ನೆಲ್ಲ ಬೊಬ್ಬೆ ಆಗ್ತಿದ್ದಾರೆ. ನಾನು ಎಣಿಸಿದ್ದು ನನ್ನ ರೋಲ್ ನೋಡಿ ಬೊಬ್ಬೆ ಹಿಡಿದು ನನಗೆ ಗೊತ್ತಿಲ್ಲ ನಿಜವಾಗಿ. ಮತ್ತೆ ನನ್ನ ಗೊತ್ತಾಯ್ತು ನನಗೆ ಕಚ್ಚೆ ಜಾರಿದೆ. ನಾನು ಆದರ್ಶ ಎಂತ ಮಾಡಿದೆ, ನನಗೆ ನರ್ವಸ್ ಆಗಲಿಲ್ಲ. ಆಗ ನಾವು ಮಕ್ಕಳಲ್ಲ, ನಮಗೆ ನನಗೆ ಗೊತ್ತಿಲ್ಲಲ್ಲ. 3ನೇ ಕ್ಲಾಸ್ ಅಂದರೆ ಏನು ನಾನು ಇದು ಮಾಡಿದೆ. ಅದು ನನ್ನನ್ನು ನಾರಾಯಣ್ ಟೀಚರ್ ಬದಿಗೆ ಅದೆಲ್ಲ ಆಯ್ತಲ್ಲ, ಈಗ ಎಲ್ಲ ಲೈನಲ್ಲಿ ನಿಲ್ಲಿಸೋದು ಗಾಂಧೀಜಿ ಅವರನ್ನೆಲ್ಲ. ನಾನು ಮತ್ತೆ ಕಾಣೋದಿಲ್ಲ, ಬಂದು ನಿಂತರೆ ಸೈಡಿಗೆ ಕರ್ಕೊಂಡೋಗಿ ನನ್ನ ಟೀಚರ್ ಹೇಳಿದರು ನನಗೆ. ಅದು ಈಗ ಸಹ ನೆನಪುಂಟು, ನೀನು ಒಂದು ಕಲಾವಿದನಾಗ್ತೀಯ ಅಂತ ಹೇಳಿದ್ದಾರೆ. ಅವರು ಕಾಕತಾಳಿಯಾಗಿ ಹೇಳಿದ್ರ ಅಲ್ಲ ನನ್ನ ಅಭಿನಯನ ನೋಡಿ ಹೇಳಿದ್ರೆ ಗೊತ್ತಿಲ್ಲ. ಬಟ್ ಅವರು ಹೇಳಿದ ಒಂದು ಮಾತಿನ ಒಂದು ಒಳ್ಳೆ ಇದಿದ್ದು ಕಾಣಬೇಕು, ನಾನು ಕಲಾವಿದನಾಗಿ ಬೆಳೆದು ಬಂದೆ. ಹೌದು, ಕಲಾವಿದನಾಗುವುದು ಒಂದು ರೀತಿಯ ಸಾಧನೆ ಆದ್ರೆ ಸರ್, ಈಗ ಎಲ್ಲಾ ಕಲಾವಿದರು ಬಯಸುವಂಥದ್ದು ನಮ್ಮ ಒಂದು ಕಲೆಯನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆ ಬೇಕು ಅಂತ ಹೇಳಿದ್ರೆ ಹಿಂದೆ ನಿಲ್ಲುವಂತಹ ನಿರ್ಮಾಪಕ ಕೂಡ ಅಷ್ಟೇ ಮುಖ್ಯವಾಗಿ ಬೇಕು. ಕಲಾವಿದನಾಗಿ ಆ್ಯಕ್ಟ್ ಮಾಡಿ ದುಡ್ಡು ತಗೊಂಡು ಮನೆಗೆ ಹೋಗೋದು ಬೇರೆ ವಿಷಯ, ಆದರೆ ಅಲ್ಲಿಗೆ ದುಡ್ಡು ಹಾಕುವಂಥದ್ದು ಇನ್ನೊಂದು ಬೇರೆ ವಿಷಯ ಆಗಿರುತ್ತೆ. ನಿರ್ಮಾಪಕನಾಗಿ ನಿಮಗೆ ಎಷ್ಟು ಖುಷಿ ಇದೆ, ಎಷ್ಟು ಕಷ್ಟ ಆಯಿತು? ನನಗೆ ಅಂದರೆ ನಾನು ನಿರ್ಮಾಪಕ ಆಗಲಿಕ್ಕೆ ಕಾರಣ ಅಂದರೆ, ನಾನು SSLC ಆದಮೇಲೆ ಇದು ಮಾಡಿದೆ, ಎಂತ ಹೇಳಿದೆ, SSLCಯಿಂದ ನಾನು ನೈಟ್ ಕಾಲೇಜಿಗೆ ಹೋದೆ. ಇದರದ್ದು ಎಂಥದ್ದು ನಮಗೆ ಕಷ್ಟ ಇತ್ತು, ಹಾಗೆ ಈ ಕೆಲಸ ಮಾಡಬೇಕಿತ್ತು SSLC ನಂತರ. SSLC ರಜೆಯಲ್ಲಿ ಸಿಗ್ತದಲ್ಲ, ಆ ರಜೆಯಲ್ಲಿ ಕೆಲಸಕ್ಕೆ ಹೋದೆ. ಕೆಲಸ ಒಳ್ಳೇದಿತ್ತದು. ಹಾಗೆ ನಾನು ಅದನ್ನು ನೈಟ್ ಕಾಲೇಜಿಗೆ ಇದು ಮಾಡಿದೆ, ಹೋದೆ PUC ವರೆಗೆ. ಹಾಗೆ ನನಗೆ ಎಂತಾಯಿತು, ಈ ಯಕ್ಷಗಾನದ ಹುಚ್ಚು ಹಿಡಿತಿತ್ತು. ಈ ಡೇಗೆ ಹೋದರೆ ಮಾತ್ರ ಯಕ್ಷಗಾನ ಸಿಗೋದು, ಕಾಲೇಜಿಗೆಲ್ಲ ಹೋದರೆ ನೈಟ್ ಕಾಲೇಜಿಗೆಲ್ಲ ಸಿಗೋದಿಲ್ಲ. ಹಾಗೆ ನಮ್ಮ ಮನೆ ಹತ್ತಿರ ಒಂದು ಇದಿತ್ತು, ಕ್ಲಬ್ ಇತ್ತು. ನಾವು ಅದನ್ನು ವಾರ್ಷಿಕೋತ್ಸವ ಮಾಡುವಾಗ ಯಕ್ಷಗಾನವೇ ಮಾಡುವಂಥ ಯಕ್ಷಗಾನ ನಾವು ಮಾಡಿದೆವು. ಅದರಲ್ಲಿ ಆಗ ನಾಗೇಶ್ ಸಾಲಿಯಾನ್ ಅಂತ ಒಬ್ಬರು ಈಗ ತೀರಿ ಹೋದರು, ನಮ್ಮ ಮನೆ ಇವರು, ನಮ್ಮ ಹಿತ್ತಿಲಿನ ಪ್ರೊಪ್ರೈಟ್ರ್ ಅವರು, ದನಿಯವರು. ಅವ್ರಿಗೆ ಸ್ವಲ್ಪ ಯಕ್ಷಗಾನದ ಹುಚ್ಚಿತ್ತು. ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ದೇವಿ ಮಹಾತ್ಮೆ ಅಂತ ಯಕ್ಷಗಾನ ಮಾಡೋದು. ಯಕ್ಷಗಾನ ದೇವಿ ಮಹಾತ್ಮೆ ಗೊತ್ತಲ್ಲ, ಅದು ಇವರು ಮಾಡಿದಾಗೆ ಅವರು ಕಟೀಲ್ನವರು ಹೇಗೆ ಮಾಡ್ತಾರೆ ಅದೇ ಪ್ರಸಂಗವನ್ನು ನಾವು ಸಹ ಬೆಳಗ್ಗೆವರೆಗೆ ಮಾಡ್ತಾ ಇದ್ದೆವು. ನಾವು ಸಹ ಎಲ್ಲ ನಾವು ಹವ್ಯಾಸಿ ಕಲಾವಿದರು. ಅದು ಈಗ ಕದ್ರಿ ನವನೀತ್ ಶೆಟ್ಟರಾಗಲಿ, PV ಪರಮೇಶ್ವರರಾಗಲಿ, ಮತ್ತು ಸಂತೋಷ್ ಶೆಟ್ಟಿ ಅಂತ ಇದ್ದಾರೆ, ಅವರು ಇನ್ಶೂರೆನ್ಸಲ್ಲಿದ್ದರು. ಅವರು ತುಂಬ ದೇವಿ GK ಭಟ್ ಅಂತ ಇಲ್ಲಿ ಕೆನರಾ ಕಾಲೇಜಿನ ಲೆಕ್ಚರರ್, ಶಂಕರ್ ಶೆಟ್ಟಿ ಅಂತ ಕೆನರಾ ಕಾಲೇಜಿನ ಲೆಕ್ಚರರ್, ಅವರು ಇದಾಗ್ತಿದ್ದದು, ಎಂಥ ರಕ್ತ ಬೀಜ ಎಲ್ಲ ಹಾಕ್ತಿದ್ದದು. ಈಗ ನಾವೆಲ್ಲ ಒಟ್ಟಿಗೆ ಅವರ ಸಮಾನ ಅಲ್ಲ ನಾವು, ಆದರೆ ಬಟ್ ನನಗೆ ಆಗ ನಾನು ಮೈಸಾಸುರ, ನನಗೆ ಆಗ ನಾನು ಈಗಿನಾಗೆ ಆಗ ಸ್ವಲ್ಪ ಗಟ್ಟಿ ಜೀವ ನಂದು. ಮೈಸಾಸುರ ನಾನೇ ಮಾಡಿದ್ದು, ಸುರಿಗೆ ಮೈಸಾಸುರ. ಎಲ್ಲಿಂದ ಒಂದು 7 ವರ್ಷ ನಾನು ಕಂಟಿನ್ಯೂಸ್ ಮೈಸಾಸುರ ಮಾಡಿದ್ದೇವೆ. ಅದರ ನಡುವಿನಲ್ಲಿ ಬೇರೆ ಬೇರೆ ಯಕ್ಷಗಾನ ಅದರಲ್ಲಿ ಮಾಡಿದ್ದೇವೆ ನಾವು. ಪಾಂಡಾಶ್ವಮೇಧ ಮಾಡಿದ್ದೇವೆ, ಬಬ್ಬುರವನ್ನು ಮಾಡಿದ್ದೇನೆ, ಮತ್ತು ಕಾರ್ತಿ ವೀರಾರ್ಜುನ ಮಾಡಿದ್ದೇನೆ, ಮತ್ತು ಭಾರ್ಗವ ವಿಜಯದಲ್ಲಿ ಜಮದಗ್ನಿ ಮಾಡಿದ್ದೇನೆ. ಹಾಗೆ ತುಂಬ ನಾನು ನಿಜವಾಗಿ ಯಕ್ಷಗಾನ ಕಲಾವಿದನಾಗಿ ಈ ರಂಗಕ್ಕೆ ಬಂದದ್ದು. ಹಾಗೆ ಮತ್ತೆಂತಾಯಿತು, ಈ ಎಲ್ಲ ನಾವು ಈ ಮಾಡ್ತಾ ಇರುವಾಗ ಇವರದೊಂದು ಯಾರದು 88 ಕಾಣಬೇಕು, 88ರಲ್ಲಿ ದೇವದಾಸ್ ಕಾಪಿಕಾಡಿನವ್ರದ್ದು ಬಲೆ ಚಾಪರ್ಕ ಅಂತ ಒಂದು ತಂಡ ನಾಟಕ ಶುರು ಆಯಿತು.
ನಾಟಕ ಶುರುವಾಗ ನಾವು ಸಹ ಒಂದು ಕಲಾವಿದರಿದ್ದೆವು. ಸೊ ಆಗ ನಾನು ಇದರಿಂದ ಸ್ವಲ್ಪ ಯಕ್ಷಗಾನದಿಂದ ನಾಟಕಕ್ಕೆ ಹವ್ಯಾಸಿ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಹಾಗೆ ಕೆಲವರಿಗೆ ನಾಟಕದ ನಮ್ಮದು ಪರಿಚಯ ಆಯಿತು, ಕೆಲವರು ನನಗಿತ್ತು. ಎಲ್ಲ ಒಟ್ಟಿಗೆ ಸೇರಿ ನಾನು ಒಂದು ಜಪ್ಪೆರೆ ಜಾಗಿ ಉಂಟ ಅಂತ ಒಂದು ನಾಟಕವನ್ನು ಈ ಚಾಪರ್ಕ ಟೈಮಲ್ಲಿ ನಾನು ಇದು ಮಾಡಿದೆ, ನಾನು ಪ್ರೊಡ್ಯೂಸ್ ಮಾಡಿದೆ. ಅದು ಚಾಪರ್ಕದ ಎದುರಲ್ಲಿ ಅದಷ್ಟು ಇದಾಗಲಿಲ್ಲ, ಅದು ಭಯಂಕರ ಆ ಟೈಮಲ್ಲಿ ಇದಾಯಿತು. 8 ಏನ ಪ್ರಯೋಗ ನಾನು ಮಾಡಿದ್ದೇನೆ, ಅದು ಜಪ್ಪೆರೆ ಜಾಗಿ ಉಂಟು. ಅದರ ಇದು ಪ್ರಕಾಶ್ ವಿ ನಾಯಕ್ ಅಂತ ಒಬ್ಬರು ಅದರ ರೈಟರ್, ಅದು ಅವ್ರದ್ದು ಬಾಡ ಇಲ್ಲ ಅಂತ ಇತ್ತು ಅವ್ರದ್ದು ನಾಟಕವನ್ನು. ನಾನು ಅದನ್ನು ಸ್ವಲ್ಪ ಹೆಸರಿಗೆ ಇದು ಬರಲಿ ಅಂತ ಜಪ್ಪೆರೆ ಜಾಗಿ ಉಂಡ ಅಂತ ನಾವು ಮಾಡಿ ಅದನ್ನು ಮೈಮ್ ರಮೇಶ್ ಅಂತ ರಂಗಾಯಣದವರು ಇದ್ದರು, ಅವರು ನಿರ್ದೇಶನ ಮಾಡಿ ನಾವು ಮಾಡಿದ್ದು. ಅದರ ನೆಕ್ಸ್ಟ್ ಇಯರ್ ನಾನೊಂದು ತಂಡ ಕಟ್ಟಿದೆ, ಕಲಾ ಸಂಗಮ ಅಂತ. ಕೆಲವರನ್ನೆಲ್ಲ ಸೇರಿಸಿಕೊಂಡು ಕಲಾ ಸಂಗಮ ಅಂತಂದು ತಂಡವನ್ನು ಕಟ್ಟಿ ಆ ತಂಡದ ಮುಖಾಂತರ 1 ನಿಮಿಷ ಅಂತ ನಾಟಕ ಕೊಟ್ಟೆ. ಅದು 47 ನಾಟಕ ಆಯಿತು ನಾನು ಒಂದು ವರ್ಷದಲ್ಲಿ. ಅದರ ವೆರಿ ನೆಕ್ಸ್ಟ್ ಒರಿ ಅಸಲ್ ಅಂತ ನಾಟಕ ನೀವು ಕೇಳಿರ್ಬೋದು. ಆ ನಾಟಕವನ್ನು ನಿಜವಾಗಿ ಪ್ರೊಡ್ಯೂಸ್ ಮಾಡಿದವ ನಾನು, ಆ ನಾಟಕದ ಪ್ರೊಡ್ಯೂಸರ್ ನಾನು. ಅಂದರೆ ಅದು ಈಗೆಂತ ಆಗಿದೆ, ಅದು ಹೇಳಿಗೋದ್ರೆ ಕಾಂಟ್ರವರ್ಸಿ ಆಗ್ತದೆ, ಅದು ಹಾಗೆ ಆಯ್ತು. ಅದರೊಟ್ಟಿಗೆ ಆ ಟೈಮಲ್ಲಿ ನನ್ನ ಜೊತೆ ಯಾರಿದ್ದಾರೆ ಅವರಿಗೆಲ್ಲರಿಗೂ ಗೊತ್ತುಂಟು, ಅದರ ಪ್ರೊಡ್ಯೂಸರ್ ನಾನು. ನೀವು ದುಡ್ಡು ಹಾಕಿ ನಿಮ್ಮ ಹೆಸರಿಲ್ಲ? 24,000 ಆ ಟೈಮಲ್ಲಿ 1989 ಆ ನಾಟಕಕ್ಕೆ ನಾನು ಪ್ರೊಡ್ಯೂಸ್ ಮಾಡಿದವ ನಾನು. ಮತ್ತು ಹೇಗಾಯಿತು, ಇದು ಗಂಡ ಮತ್ತು ಹೆಂಡತಿಯ ಎಂತ ಹೇಳ್ತಾರೆ ಜಗಳದಲ್ಲಿ ಅಲ್ಲ, ಕೂಸು ಯಾರ ಕೈಗೆ ಹೋಗುದು? ಕೋರ್ಟ್ಗೆ ಹೋದರೆ ಸಹ ತಾಯಿಯ ತಲೆಯಲ್ಲಿ ಹೋಗುದಲ್ಲ. ತಾಯಿ ಅಂದರೆ ರೈಟರ್ನ ಕೈಗೆ ಹೋಯಿತು, ತಂದೆ ನಾನು, ಅದರ ಆ ಕೂಸಿನ ಅಪ್ಪ ನಾನು. ಅದು ಅಪ್ಪ ಹೇಳಲಿಕ್ಕೆ ತಯಾರಿಲ್ಲ ಯಾರು ಸಹ. ಅದು ನೀವು ಹೇಳಿದೆ, ನಾನು ಅಂತರಾಳದ ನೋವನ್ನು ನಾನು ಹೇಳಲಿಕ್ಕೆ ಇಲ್ಲ, ನಾನು ಅದನ್ನು ಹೇಳೋದಿಲ್ಲ, ನನಗೆ ಅಗತ್ಯ ಸಹ ಇಲ್ಲ ಅದು ಹೇಳಲಿಕ್ಕೆ. ಹಾಗೆ ಆ ಬ್ಯಾನರಲ್ಲಿ ನಾನು 4 ನಾಟಕವನ್ನು ಮಾಡಿದೆ. ಅದ ನಂತರ ಒರಿಯ ಮಗೆ ಅಂತ ಇದೇ ಬ್ಯಾನರಲ್ಲಿ ಕಲಾ ಸಂಗಮದಲ್ಲಿ. ಮತ್ತು ನಂದು ಸ್ವಲ್ಪ ನಾವು 1993 ನಾವು ಅದೇ ನಾಟಕವನ್ನು ಹಿಡಿದು ನಾವು ದುಬೈಗೆ ಹೋದೆವು. ದುಬೈಗೆ ಹೋಗುವಾಗ ಸ್ವಲ್ಪ ಈ ವೀಸಾದು ಪ್ರಾಬ್ಲಮಲ್ಲಿ ರೈಟರನ್ನು ಡೈರೆಕ್ಟರನ್ನೆಲ್ಲ ಬಿಟ್ಟು ಹೋಗುವಂಥ ಪ್ರಸಂಗ ಬಂತು. ನಾವು ಬೇಕಂತಲೇ ಬಿಟ್ಟು ಹೋದಲ್ಲ, 12 ಜನ ವೀಸಾ ಕೊಟ್ಟರು ಆ ಟೈಮಲ್ಲಿ. 93 12 ವೀಸಾ ಅಂದರೆ ಅದಕ್ಕಿಂತ ಮೊದಲು ಹೋದವರಿಗೆ 5 ವೀಸಾ ಸಿಕ್ಕಿದ್ದು. ಅಲ್ಲಿಯ ಕಲಾವಿದರನ್ನು ಹಾಕಿಕೊಂಡು ನಾಟಕ ಮಾಡಿ ಅಂತ ಅವರು ನಮಗೆ ಇದು ಮಾಡ್ತಾರೆ, ನೀವು 5 ಜನ ಬನ್ನಿ, ಬಾಕಿ ನಮ್ಮ ಕಲಾವಿದರು ಮಾಡಿ ಅಂತ. ಇಲ್ಲಿ ನನ್ನ ಕಂಡೀಷನ್ ಇತ್ತು, ನಾವು 12 ಜನ ಇದ್ದೆವು, ನಾನು ಸಹ ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಒಲಿಯೋದು ಅಲ್ಲಿ. ನನ್ನ ಕಂಡೀಷನ್ 10 ಜನ ಕಲಾವಿದರು, 9 ಕಲಾವಿದರು, ಒಬ್ಬ ಮ್ಯೂಸಿಕ್ನವ, ಒಬ್ಬ ಲೈಟ್ನವ, ಒಬ್ಬ ಸೌಂಡ್ನವ. ಇಷ್ಟು ಜನಕ್ಕೆ ನೀವು ಕೊಡುವುದಾದರೆ ಮಾತ್ರ. ಹಾಗೆ 12 ವೀಸಾ ಭಾರಿ ಕಷ್ಟದಲ್ಲಿ ಸಿಕ್ಕಿದ್ದು. ಆ ಟೈಮಲ್ಲಿ ಯಾರನ್ನು ಹೊರಗಿನವರನ್ನು ಹಾಕದೆ 12 ಜನ ನಾವೇ ಡಬಲ್ ರೋಲ್ ಮಾಡಿ ಒರಿಯಾದೊರೆ ಹೆಸರನ್ನು 93 ನಾನು ದುಬೈ ಮತ್ತು ಅಬುದಾಬಿಯಲ್ಲಿ ಮಾಡಿದ್ದೇನೆ. ಹಾಗೆ ನಮ್ದು ಸ್ವಲ್ಪ ಇದು ಆ ಕಲಾ ಸಂಗಮದೆಲ್ಲ ಅದು ಇದಾಯಿತು. ನಾನು ಹೊರಗೆ ಬಂದದಲ್ಲ, ಅಲ್ಲಿ ನಾಟಕ ಕರ್ತವ್ಯ ಕೈಯಲ್ಲಿತ್ತು. ಮತ್ತು ನನಗೆ ಆ ನಾಟಕವನ್ನು ಮಾಡುವಂಥ ಇದು ಬರಲಿಲ್ಲ. ಮತ್ತು ನಾನು ಮಾಡಿದೆ, ಒಂದು ನಾಟಕ ಮಾಡಿದೆ, ವೈಕುಲ ಆವಂದಿನ ಕುಲ ಅಂತ, ಆವಂದಿ ನಾಯಿ ಅಂತ. ಅದು ನಮ್ಮದು ಯಾವುದು ಮೂಲ್ದಾನಿ ಮುಪ್ಪತ್ತಾಜಿ ಅಂತ ಒಂದು ನಾಟಕ ಇತ್ತು. ಆ ನಾಟಕವನ್ನು ಅದರ ಹೆಸರನ್ನು ಚೇಂಜ್ ಮಾಡಿ ವೈಕುಲ ಆವಂದಿ ನಾಯಿ ಅಂತ ಅದೊಂದು 7-8 ಪ್ರಯೋಗ ಮಾಡಿದ್ದೇನೆ. ಮಂಜು ವಿಟ್ಲ ಅಂತ ಒಬ್ಬರು ಡೈರೆಕ್ಟರ್ ಇದ್ದು, ಅವರು ನಾವೆಲ್ಲ ಸೇರಿ ಮಾಡಿದೆವು. ಮತ್ತು ನಾನು ಅಲ್ಲಿಂದ ನನಗೆ ಮತ್ತೆ ನನ್ನ ಬಿಸ್ನೆಸ್ ಕಡೆಗೆ ಸ್ವಲ್ಪ ಡೈವರ್ಟ್ ಆದೆ. ಇನ್ನು ಬಿಸ್ನೆಸ್ ಕಡೆ ಸ್ವಲ್ಪ ಇದು ಮಾಡುವಂತ ನಾನು ಸ್ವಲ್ಪ ಆ್ಯಕ್ಟ್ ಮಾಡ್ತಿದ್ದೆ ಪೌರಾಣಿಕ ನಾಟಕದಲ್ಲಿ. ಮತ್ತು ಯಾರಾದರೂ ಕರೆದ್ರೆ ವಿದೌಟ್ ಪೇಮೆಂಟಲ್ಲಿ ನನ್ನ ಜೀವಮಾನದಲ್ಲಿ ನಾನು ಯಾರ ಹತ್ರ ಸಹ ನಾನು ನಾಟಕ ಪ್ರೊಡ್ಯೂಸ್ ಮಾಡುವ ಮೊದಲು ಸಹ ನಾನು ಆ್ಯಕ್ಟ್ ಮಾಡುವಾಗ ಇವತ್ತಿನವರೆಗೆ ಯಾರ ಹತ್ರ ಸಹ 1 ಪೈಸೆ ನಾನು ಸಂಭಾವನೆ ತಗೊಳ್ಳಿಲ್ಲ. ಯಾರು ಕೊಟ್ಟಂತ ಹೇಳಲಿಕ್ಕೆ ಯಾರಿಲ್ಲ, ನನಗೆ ಕೊಡಲಿಲ್ಲ, ನಾನು ತಗೊಳ್ಳಿಲ್ಲ. ಅಲ್ಲ, ಕೊಡ್ತಿದ್ರು, ನಾನು ಅದು ಯಾರ ಹತ್ರ ಸಹ ನಾನೇ ನನ್ನ ಹಣದಿಂದ ನಾನೇ ಡ್ರೆಸ್ ಚೇಂಜ್ ಮಾಡೋದು. ನನಗೆ ಅದೊಂದು ಹುಚ್ಚು, ನನಗೆ ಎಂಥದ್ದು ಆ್ಯಕ್ಟ್ ಮಾಡೋದು. ಹೌದು. ಎಸ್ ಸರ್, ಈಗ ನಿರ್ಮಾಪಕ ಅಂತ ಹೇಳಿದ ತಕ್ಷಣ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ, ಎಡ್ಡೆ ಕಾಸು ಉಂಡಿಯಾ ಅಂತ, ಒಳ್ಳೆ ದುಡ್ಡಿದೆ, ಇಲ್ಲಡ್ ಮಲ್ದಿತ್ತನು ಸುಮಾರು ಉಂಡಿಯಾ, ಕೋಡೆ ದುಡ್ಡು ಬಾಡ್ನ, ಫಿಲ್ಮ್ಗೆ ದುಡ್ಡು ಬಾಡುವೇರು, ನಾಟಕಕ್ಕೆ ದುಡ್ಡು ಬಾಡುವೇರು, ಇದೊಂದು ಕಲ್ಪನೆ ಇದೆ ಸರ್. ನಿರ್ಮಾಪಕ ಅಂತ ಹೇಳಿದರೆ
ದುಡ್ಡಿರುವವರು, ಕುಬೇರನ ವಂಶದವರು ಅಂತ. ನೀವು ಕೂಡ ಹಾಗೆ ಇದ್ದವರ ಅಥವಾ ಬಡ ಜೀವನ ನೋಡಿದ್ದೀರಾ? ನಾನಂದರೆ ದುಡ್ಡು ಉಂಟು ಅಂತ ಹೇಳಿದರೆ ಉಂಟು, ದುಡ್ಡು ಇಲ್ಲ ಅಂದರೆ ದುಡ್ಡು ಇಲ್ಲ, ಹಾಗೆ ನಂದು ಇದು. ನೀವು ನಿಮ್ಮದು ದುಡ್ಡು ಉಂಟಾ, ನಿಮಗೆ ಗೊತ್ತಿದ್ದು ನೀವು ದುಡ್ಡು ಉಂಟಾ ಅಂತ ಕೇಳಿದರೆ ಹೌದು ಉಂಟು ಅಂತ ಉಂಟು ಹೇಳ್ತೇನೆ. ಗೊತ್ತಿಲ್ಲದ ನಿಮ್ಮದು ಈಗ ದುಡ್ಡು ಇಲ್ವಾ ಅಂತ ಇಲ್ಲ. ಯಾಕಂದರೆ ನಾನು ನಾಟಕದಿಂದಲೇ ನನಗೆ ಇದಾಗಬೇಕಂತಿಲ್ಲ. ಎಂತ ನಾನು ದೊಡ್ಡ ಸಿಗಲ್ಲ ಮಾತಾಡೋದು, ನಾಟಕವೇ ಮಾಡಿ ನಾಟಕದಿಂದ ಬಂದ ಹಣದಿಂದಲೇ ನನ್ನ ಮನೆಯಲ್ಲಿ ದಿನ ಹೋಗಬೇಕಂತಿಲ್ಲ. ಈಗ ಎಲ್ಲರೂ ಇದ್ದಾರೆ, ಕೆಲವರು ಅವರಿಗೆ ಅದೇ ನಾಟಕದಿಂದಲೇ ದಿನ ತೆಗಿಬೇಕು. ಹಾಗಿರುವಾಗ ನನಗೆ ನಾಟಕದಿಂದ ಬಂದ ಹಣವನ್ನು ನಾನೇನು ನನ್ನ ಸ್ವಂತ ಖರ್ಚಿಗಾಗಿ ನನಗೆ ಅಂದರೆ ನಂದು ಬಿಸ್ನೆಸ್ಸೇ ಇದೆ. ಅದು ಸಾಧಾರಣ ಎಲ್ಲರಿಗೂ ಗೊತ್ತುಂಟು ನಾನು ಏನು ಬಿಸ್ನೆಸ್ ಮಾಡ್ತೇನೆ ಅಂತ. ನನಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಇದೆ, ಟೈಲರಿಂಗ್ ಶಾಪ್ ಇದೆ, ನನಗೆ ಪ್ರೆಸ್ ಇದೆ, ನನ್ನದು ಕ್ಯಾಟ್ರಿಂಗ್ ಇದೆ. ಹಾಂ, ಹಾಗಿರೋ ಏನಾದರೂ ನನಗೆ ದೇವರು ನನ್ನ ಮೀಟರ್ ಉಂಟಲ್ಲ, ನನ್ನ ಊಟದ ಮೀಟ್ರ್ ಅಲ್ಲಿ ಬೇರೆ ರನ್ ಆಗ್ತಾ ಉಂಟು. ನನಗೆ ಈ ಮೀಟರಿಂದ ಆಗಬೇಕಂತಿಲ್ಲ. ಇಲ್ಲಿ ಏನು ಸಿಕ್ಕಿದರೆ ಸಹ ಅದು ನನ್ನ ನಾಟಕಕ್ಕೆ, ನನ್ನ ಕಲಾವಿದರಿಗೆ, ಅದು ನನ್ನ ಜಾಯಮಾನವೇ. ಅದು ಎಷ್ಟೇ ಉಳಿಲ್ಲ, ಅದು ನನ್ನೊಟ್ಟಿಗೆ ಕೆಲಸ ಮಾಡಿದವರಿಗೆ ಗೊತ್ತುಂಟು ನಾನು ಎಂಥವ ಏನಂತ ಎಲ್ಲರಿಗೂ ಗೊತ್ತು. ನೀವು ಅದಕ್ಕಿಂತ ಮೊದಲು ನೀವು ಹೇಳಿದರೆ ಅದು ನಾನು ಇದಲ್ಲ, ನನಗೆ ಅದು ಏನು ನನ್ನ ತಾಯಿಯಿಂದ ಬಂದದ್ದು ಒಂದಿದು. ಯಾರು ಮನೆಗೆ ಬಂದರೆ ಸಹ ಒಂದು ಲೋಟ ನೀರು ಮಧ್ಯಾಹ್ನ ಬಂದರೆ ಊಟ ಮಾಡದೆ ಅವರು ಹೋಗಲಿಕ್ಕಿಲ್ಲ. ನನ್ನ ತಾಯಿದು ಕ್ರಮ ಅದೇ ನನಗೇನೋ ಬಂತು, ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಬಂದೆ. ಹಾಗೆ ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋ ದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table, wallets and keychain, fruit bowls, wall clock and customized work. Epoxy Resin Art Furniture, SO Enterprises. For more details, please contact us to 9108924173. ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲಾ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ. ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಅನ್ನುವಂಥ ಆತುರದಲ್ಲಿ ನನಗೆ ಅದೊಂದು ಪದ ಭಾರಿ ಇಷ್ಟ ಆಯಿತು.
ಅಮ್ಮ ಬಣ್ಣ ಭಾರಿ ಮೋಕೆ ಕಿಶೋರ್ ಅಣ್ಣಗ ಅಂತ. ನಿಮಗೆ ತಾಯಿ ಅಂತ ಹೇಳಿದ್ರೆ ಬಹಳ 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 ಇಷ್ಟ ಅಂತೆ. ನಿಮ್ಮ ತಾಯಿ ಜೊತೆ ಕಳೆದಂಥ ಯಾವ ನೆನಪು ನಿಮಗೆ ತುಂಬ ಖುಷಿ ಕೊಡುತ್ತದೆ? ತಾಯಿಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ನಾಟಕದಿಂದ ಬರುವಾಗ ಮುಂಚೆ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಕಾಯ್ತಾಯಿದ್ರು ಅವರು. ಕಾಯ್ದಂದರೆ ಮಲಗುವುದೇ ಇಲ್ಲ, ಮಲಗುವ ಪ್ರಶ್ನೆ ಇಲ್ಲ. ನಾನು ಬರುವವರೆಗೆ, ನಾನು ಬಂದ ನಂತರವೇ ಮಲಗುವುದು. ಯಾರು ನನ್ನನ್ನು ಬಂದು ಎಬ್ಬಿಸಿಗೆ ಬಿಡ್ತಿರ್ಲಿಲ್ಲ ಅವರು. ಬೆಳಿಗ್ಗೆ ಯಾರಾದ್ರು ಮೆನ್ಪೂಜಿ ಆಯನೇ ಲಕ್ಕೋಡು ಲಕ್ಕಿಜಿನ ಆಗ್ತಾ ನನಗೆ ತಲೆನೋವು ಆಗ್ತದೆ ಸರಿ ನಿದ್ದೆ ಬರದಿದ್ದರೆ, ಬಿಲ್ಕುಲ್ ಬಿಡೋದಿಲ್ಲ ಅವರು. ಈಗಲೂ ನನ್ನ ತಾಯಿಯ ಫೋಟೋವನ್ನು ನೋಡದೆ ನಾನು ಮಲಗುವುದೇ ಇಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಕೋಣೆಗೆ ಹೋಗೋದು, ನನ್ನ ತಾಯಿ ಫೋಟೋ ನೋಡೋದು. ರಾತ್ರಿ ತಾಯಿಯ ಫೋಟೋ ನೋಡೋದು, ದೇವರ ಕೋಣೆಗೆ ಹೋಗೋದು, ದೇವರ ಫೋಟೋ ನೋಡಿ ಮತ್ತೆ ಮಲಗೋದು. ಅಲ್ಲ, ನಾನು ಇದೇ ಹೇಳೋದಲ್ಲ, ಎಲ್ಲರೂ ಹಾಗೆ ಮಾಡಬೇಕಂತಲ್ಲ. ತಾಯಿಯಿಂದ ನನಗೆ ಅದು ಹೇಳೋದು ಎಂತ ಹೇಳ್ತಾರೆ, ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಮದುವೆ ಆದ ನಂತರ ಸಹ ನನ್ನ ಜೊತೆನೇ ತಾಯಿ ಇದ್ದರು. ಅಲ್ಲ, ಹೆಂಡತಿಯನ್ನು ದೂರದಲ್ಲ, ಹೆಂಡತಿ ಅವರು ಸಮೇತ ಎಂತ ಮಾಡ್ತಾರೆ, ಅವ್ರಿಗೆ ನಿದ್ದೆ ಬರ್ತಾರೆ, ಮಲಗ್ತಾರೆ. ಆದರೂ ನನ್ನ ಹೆಂಡತಿ ಇದ್ದಾಳಂತ ಗೊತ್ತಿದ್ದು ನನ್ನ ತಾಯಿ ಸಾಯುವವರೆಗೂ ಸಹ ನನ್ನನ್ನು ಕಾಯ್ತಾಯಿದ್ರು. ನೀನು ಮಲಗು, ನಾನು ಕಾಯ್ತೇನೆ. ಅದನ್ನು ಕಿಟಕಿಯಲ್ಲಿ ಹೀಗೆ ಕೂತ್ಕೊಳ್ಳಿಕೊಂಡು ಅವ್ರು ಬಂದು ಹೀಗೆ ಕೂತ್ಕೊಂಡು ಅಲ್ಲಿ ನೋಡೋದು. ಬಂದ ನಾನು ಗಾಡಿದ್ದು ಲೈಟ್ ಬಿದ್ದಾಗ ಕೂಡ ಗೊತ್ತಾಯ್ತು ನಾನು ಬಂದೆ ಅಂತ. ಹಾಗಿರುವಾಗ ತಾಯಿ ಎಂಬುದು ಅದನ್ನು ನಾನು ಯಾರಿಗೆ ಸಹ ಹೇಳೋದು ಅದನ್ನೇ. ನೀವು ಯಾರಿಗೆ ಇದು ಮಾಡ್ತೀರಲ್ಲ, ನಾನು ನಿಮಗೆ ತಾಯಿ ಉಂಟಾ ಅಂತ ಕೇಳಿ, ಹೌದು. ಬೇರೆ ಯಾರಂತ ಪ್ರೀತಿ ಮಾಡಬೇಡ, ತಾಯಿಯನ್ನು ಇದು ಮಾಡು, ತಾಯಿಯನ್ನು ಚೆನ್ನಾಗಿ ನೋಡು. ನಿನಗೆ ಬೇರೆ ದೇವರದ್ದು ಆಶೀರ್ವಾದವೇ ಬೇಡ, ಅದು ಚಾನ್ಸೇ ಇಲ್ಲ. ನಾವು ಸುಮ್ಮನೆ ಹೇಳೋದು ಅವರು ದೇವರು ಇವರು ದೇವರು ಅಂತ. ತಾಯಿಗಿಂತ ಮಿಗಿಲಾದ ದೇವರೇ ಇಲ್ಲ. ಅದು ಅನುಭವದಿಂದನೇ ನಾನು ಹೇಳೋದು. ಸುಮ್ಮನೆ ಕೆಲವರು ಹೇಳ್ತಾರೆ ತಾಯಿ ಅಂತ, ಇಲ್ಲ, ನನಗೆ ಅದು ಅನುಭವದಿಂದನೇ ನಾನು ಹೇಳೋದು. ವೆರಿ ನೈಸ್. ಬಹುಶಃ ತಾಯಿ ಎಲ್ಲ ಗುಣ ನಿಮ್ಮಲ್ಲಿ ಬಂದಿದೆ ಅನಿಸ್ತದೆ. ಯಾಕಂತ ಹೇಳಿದರೆ ಒಬ್ಬ ನಿರ್ಮಾಪಕ ಅಥವಾ ಯಾರಾದರೂ ದುಡ್ಡಾಗ್ತಾನೆ ಅಂತ ಹೇಳಿದರೆ ಒಂದು ಸಣ್ಣ ಒಂದು ಅಹಂಕಾರ ಆದರೂ ಇರ್ತದೆ, ಕಲಾವಿದರನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ಇರ್ಬೋದು. ಆದರೆ ಎಲ್ಲರೂ ಹೇಳುವಂಥದ್ದೊಂದೇ, ತುಂಬ ಸಾಧು ಅವರು, ತುಂಬ ಸಾಧು. ಈ ಸಾಧು ಗುಣ ನಿಮಗೇನಾದರೂ ತೊಂದರೆ ಮಾಡಿತ್ತ ಸರ್? ಕಾಲೆಳೆಯುವ ಪ್ರಯತ್ನ ಮಾಡಿದ್ರು? ನನ್ನ ಸಾಧು ಗುಣದಿಂದಲೇ ಕೆಲವರು ಅದನ್ನು ಎನ್ಕ್ಯಾಶ್ ಮಾಡ್ತಾ ಇದ್ದಾರೆ. ಮತ್ತೆಂತ ಅದೆಲ್ಲ ನನಗೆ ಯಾರು ಬಂದು ಕೇಳಿದ್ರು ಸಹ ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ ಒಳ್ಳೆಯದಕ್ಕೆ ಕೇಳ್ತಾನೆ, ಹಾಳಿಗೆ ಕೇಳ್ತಾನೆ, ಅದೇ ನನಗೆ ಗೊತ್ತಾಗೋದಿಲ್ಲ. ಒಂದು ಕಲಾವಿದನ ಹೆಸರು ಹೇಳ್ತೇನೆ, ನಾನು ಹೆಸರು ಹೇಳೋದಿಲ್ಲ. ಬಂದ 5,000 ನನ್ನ ತಾಯಿ ವೆಲ್ಲಕಾಲಿದ್ದಾರೆ, ಈಗ ಬೇಕು 5,000 ನನಗೆ ಬೇಕೇ ಬೇಕಂತ ಹಠ ಮಾಡಿದ. ನನಗೆ ನಾನು ಅದನ್ನು ತೂಕ ಮತ್ತೆ ಬಾ ಅಂತ ಹೇಳೋ ಪ್ರಶ್ನೆ ಇಲ್ಲ. ನಾನು ಆವಾಗಲೇ ಕೊಟ್ಟುಬಿಟ್ಟೆ. ಒಂದು ಮಧ್ಯಾಹ್ನದ ಹೊತ್ತಿಗೆ ನಾನು ವೈನ್ ಶಾಪ್ನವಲ್ಲ, ನನಗೆ ಇನ್ನೊಂದು ವೈನ್ ಶಾಪ್ನದೆಲ್ಲ ಗುರ್ತುಂಟಲ್ಲ, ಅವು ಕೊಂಡೋದವ ಅಲ್ಲಿ ಹಣ ಕೊಟ್ಟು ಕುಡಿದು ಹೇಳಿದಂತೆ, ನಾನು ಈಗ ಕಿಶೋರನ 5,000 ತಗೊಂಡು ಬಂದದ್ದು, ನಾನು ಕೇಳಿದರೆ ಅಪ್ಪ ಕೊಟ್ಟರು, ನನಗೆ ಕೊಡಿ ಅಂತ ಕುಡಿದು ಅಲ್ಲೇ ಸೈಡಲ್ಲಿ ಬಿದ್ದಿದ್ದಾನೆ. ನನಗೆ ಅವ್ರು ಫೋನ್ ಮಾಡಿದೆ, ಇಂಚೆ ನಿನಗೆ ತಲೆ ಸರಿ ಉಂಟು, ನೀನು ಹಣ ಕೊಟ್ಟಿದ್ದು ಇಲ್ಲಿ ಬಿದ್ದಿದ್ದಾನೆ ಬಾ ಅಂತ. ಹೋದೆ, ನೋಡೋಕೆ ಬಿದ್ದಿದ್ದಾನೆ, ಎಲ್ಲಿ ಮಾರ್ಗದ ಬದಿಯಲ್ಲಿ ಬಿದ್ದಿದ್ದಾನೆ. ಮತ್ತು ಕಿಸೆ ಕೈ ಹಾಕಿ ನೋಡಿದ್ರೆ ಅದರಲ್ಲಿ 1,000 ಖರ್ಚಾಗಿ 4,000 ಉಂಟು ಅವನು. ಹಾಗೆಲ್ಲ ನಾವು ಕೊಟ್ಟ ಒಮ್ಮೆ ಹಣ ಉಂಟಲ್ಲ, ಅದು ಹಾಗೆ ಆಗುವಾಗ ತುಂಬ ಬೇಸರ ಆಗ್ತದೆ. ಹಾಗೆ ಅಂತ ಸತ್ಯ ಯಾರಾದರೂ ಬಂದು ಕೇಳಿದಾಗ ಒಮ್ಮೆಗೆ ನಾನು ಕೇಳೋದು, ಅದು ನೀವು ಸತ್ಯ ಅಲ್ಲ ಹೇಳೋದು, ಸುಮ್ಮನೆ ಹೇಳೋದಲ್ಲ, ಹೇಳಬೇಕಾಗ್ತದೆ, ಕೇಳಬೇಕಾಗ ಹಣ. ಅದರಿಂದ ನನಗೆ ನೆನಪಾಯಿತು. ಮತ್ತು ಕಲಾವಿದ ತೀರಿ ಹೋದರು, ಅದು ಬೇರೆ, ಅದು ಹೇಳೋದು ನಾವು. ಕೆಲವು ನಮ್ಮ ಹಣ ಎಲ್ಲ ಹಾಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಕೆಲವರು ನಮಗೆ ಆಗದವರನ್ನು ನಮ್ಮ ಹತ್ರ ನಿಮಗೆ ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ ಹೇಳಿ ಹಾಗೆ ಮಾಡುವವರು ಸಹ ಇದ್ದಾರೆ. ಇಂಥದ್ದೆಲ್ಲ ಉಂಟು. ಈಗ ನಾನು ಅಂಥದ್ದಕ್ಕೆಲ್ಲ ಆಸ್ಪದ ಕೊಡೋದಿಲ್ಲ. ಆದರೆ ಸಹ ಜನ್ವಿನ್ ಅಂತ ಗೊತ್ತಿದ್ದರೆ ಖಂಡಿತ ಅದರಲ್ಲಿ ಏನು ನೋಡೋ ಪ್ರಶ್ನೆ ಇಲ್ಲ. ಅದು ಏನಾಗಿ ಮತ್ತೆಂತ ಮಾಡೋದು, ಅವನು ಮೋಸ ಮಾಡಿದರೆ ಮೇಲೆ ಒಬ್ಬ ಇದ್ದಾನೆ, ಅದು ನೋಡುವ ಅವನಿಗೆ ಗೊತ್ತಾಗ್ತದಲ್ಲ. ನನಗೆ ಎಷ್ಟೇ ಮೋಸ ಮಾಡಿ ದೇವರಿಗೆ ನನಗೆ. ಮತ್ತು ನನಗೊಂದು ಬಾರಿ ಒಂದಿದ್ದು, ನಾನು ನಿಮಗೆ ಒಂದು 10 ರೂಪಾಯಿ ಕೊಟ್ಟರೆ ಅಂತಂದರೆ, ನನಗೆ ಆ ದಿವಸ ನನ್ನ ಇದರಲ್ಲಿ ನಾನು ಜನ್ವಿನ್ ಆಗಿ ಕೊಟ್ಟರೆ, ನನ್ನ ಇದರಲ್ಲಿ ಉಂಟಲ್ಲ, ನನ್ನ ಬಾರಲ್ಲಿ ಆಗಲಿ ನಂದು ವೈಶಾಖ, ಆ ದಿವಸ ನನಗೆ ಭಯಂಕರ ವ್ಯಾಪಾರ. ಅಲ್ಲಲ್ಲ, ಅದು ನನಗೆ ಅದು ಇದು ಫೀಲ್ ಅದು ಆಗುವುದಾ ಅಂತ ಗೊತ್ತಿಲ್ಲ. ಬಟ್ ನನ್ನ ಗಣನೆಯಲ್ಲಿ ಬರೋದು ಹಾಗೆ. ಇವತ್ತೇನಾದ್ರು ಯಾರಿಗಾದ್ರೂ ಸಹಾಯ ಮಾಡಿದರೆ, ಹಾಂ ಏನಾದರೂ ಮಾಡುವ ಅದು ನೋಡ. ಆ ದಿವಸ ನನಗೆ ಒಂದು
20-30 ಸಾವಿರ ವ್ಯಾಪಾರ ಜಾಸ್ತಿ. ಅದು ನಾನು ಎಣಿಸೋದ ಗೊತ್ತಿಲ್ಲ, ನನಗೆ ದೇವರು ಕೊಟ್ಟದ ಗೊತ್ತಿಲ್ಲ, ಒಟ್ಟು ನನಗೆ ಆಗ್ತದೆ ಅದು ಅಂತ ಅನುಭವ. ಅದು ನಿಮ್ಗೆ ಪುಣ್ಯ ಅವತ್ತವತ್ತೆ ಡ್ರಾ ಆಗ್ತದೆ. ಖಂಡಿತ ಅದನ್ನು ಹೇಳಲಿಕ್ಕೆ ಏನಿಲ್ಲ. ಸರ್, 3 ತಂಡಗಳನ್ನ ನಡೆಸ್ತಾ ಇದ್ರಿ ಅಂತೆ, ಲಹರಿ, ಲಕುಮಿ, ಅದ್ರ ಜೊತೆಗೆ ಲಲಿತಾ ಅನ್ನುವಂಥ ತಂಡ. 3 ತಂಡಗಳು ಕೂಡ ನಿಮ್ಮ ಒಂದು ಜೀವನದ ಮುಖ್ಯ ಅಂಗಗಳೇ. ಅದರಲ್ಲಿ ಲಹರಿ ಅನ್ನುವಂಥದ್ದು ನಿಂತಿದೆ ಅಂತ ಕೇಳ್ಪಟ್ಟಿದೆ. ಲಲಿತಾ ಪೌರಾಣಿಕ ಅದು ಮೈಥಾಲಜಿಕಲೇ ಮಾಡುವಂಥದ್ದು. ಲಕುಮಿ ಅನ್ನುವಂಥದ್ದು ಈಗಲೂ ಸಕ್ಸಸ್ಫುಲ್ಲಿ ರನ್ನಿಂಗ್. ಈ 3 ತಂಡಗಳು, ಅದ್ರ ಬಗ್ಗೆ ನಿಮ್ಮ ನಿರೀಕ್ಷೆಗಳು ಏನಿತ್ತು, ಅದೆಲ್ಲವೂ ಆಗಿದೆ ಅನ್ನುವಂಥದ್ದು? ಅದು ನನಗೆ ನಾನು 2003 ಲಕುಮಿ ಮಾಡಿದ್ದು, 2009 ಲಲಿತೆ ಮಾಡಿದ್ದು, ಶ್ರೀಲಲಿತೆ ಅಂತ. 93-94 ನಾನು ನಾಟಕ ಬಿಟ್ಟು ಪೌರಾಣಿಕ ನಾಟಕ ನನ್ನ ಗುರುಗಳಾದ ಸೀತಾರಾಮ್ ಕುಲಾಲ್ ಅಂತಿದ್ದರು. ನಾನು ಸುರಿಗೆ ಸಾಮಾಜಿಕ ನಾಟಕಕ್ಕೆ ಬರಬೇಕಾದ್ರೆ ನಾವು ಕ್ಲಬ್ಬಿನಲ್ಲಿ ಆ್ಯಕ್ಟ್ ಮಾಡುವಾಗ ಅದಕ್ಕೆ ಡೈರೆಕ್ಟ್ರಾಗಿ ಬಂದವರು ಅವರು ನನ್ನನ್ನು ಅಲ್ಲಿಂದ ಪೌರಾಣಿಕ ನಾಟಕಕ್ಕೆ, ಅವರು ಪೌರಾಣಿಕ ನಾಟಕವೇ ಮಾಡೋದು. ಅವರು ನನ್ನನ್ನು ಕರ್ಕೊಂಡೋಗಿ ನಾನು ಅವರನ್ನು ನನಗೆ ಗುರು ಅವರೇ ನನ್ನ ಇದರಲ್ಲಿ. ಅವರ ಜೊತೆಯಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಪೌರಾಣಿಕ ಸಾಮಾಜಿಕ ಅದೇ ಮಾತ್ರ, ಇದು ಸಾಮಾಜಿಕ ಅಲ್ಲ, ಜಾನಪದ ಎಲ್ಲ. ನಾನು ಈ ತಂಡ ಮಾಡಲಿಕ್ಕೆ ಕಾರಣ ಅಂದರೆ ದಿವಂಗತ ಇವರಿದ್ದರು, ಆನಂದ ಬೋಳಾರ್, ವಸಂತ ವಿ ಅಮೀನ್, ಮತ್ತು ಶೋಭಾ ಶೆಟ್ಟಿ ಮತ್ತು ದಿನೇಶ್ ಅತ್ತ ಅವರು. ನಾನು ಬಿಟ್ಟು ನನ್ನಷ್ಟಕ್ಕಿಟ್ಟೆ. ಅವರು ಅದರಲ್ಲಿ ಆನಂದ್ ಬೋಳಾರ್, ವಸಂತ ವಿ ಅಮೀನ್ ಮತ್ತು ದಿನೇಶ್ ಅತ್ತ ಅವರು ನಾನು ಒರಿಯದವರ ಸರ್ ಇರುವಾಗ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದವರು. ಅವರ ಅದೇ ನಾಟಕದಲ್ಲಿ ಕಂಟಿನ್ಯೂ ಮಾಡಿದರು. ಅಲ್ಲಿ ಅವರಿಗೆ ಇದಾಯಿತು, ಎಂಥ ಸಮಸ್ಯೆ ಆಯಿತು. ಅದು ನನ್ನ ಜೊತೆ ಬಂದರು, ನೀವು ಇನ್ನೊಮ್ಮೆ ಇದಕ್ಕೆ ಬರಬೇಕು, ನೀವೇನಾದರೂ ಪ್ರೊಡ್ಯೂಸ್ ಮಾಡಬೇಕು ಅಂತ. ನಾನು ನನ್ನ ತಾಯಿ ನನಗೆ ಈ ಇದರಲ್ಲಿ ಆಗುವಾಗ ಎಂಥದ್ದು ಒದೆಯದ ವಯಸ್ಸಲ್ಲಿ ನಮಗೆ ಇದಾಯ್ತಲ್ಲ, ಪ್ರಾಬ್ಲಮ್ ಆಯ್ತಲ್ಲ, ಆಗ ನನ್ನ ತಾಯಿಯವರು ಇದು ಮಾಡಿದರು, ಇನ್ನು ನೀನು ನಾಟಕಕ್ಕೆ ಹೋಗಬಾರ್ದು, ನನ್ನ ತಲೆ ಕೈ ಇಡಬೇಕು ಅಂತ. ನನ್ನ ತಾಯಿಗೆ ಅದೊಂದು ಅಭ್ಯಾಸ, ಭಾರಿ ಮಾತಾಡುವಾಗ ಏನು ತಲೆ ಕೈ ಇದ್ದಿಲ್ವನ ಅಂತ. ಹಾಗೆ ಮತ್ತೆ ನಾನು ಈ ಸಾಮಾಜಿಕ ನಾಟಕವನ್ನು ಮಾಡಲಿಲ್ಲ, ಈ ಖಾಲಿ ಪೌರಾಣಿಕ ನಾಟಕ ಮಾತ್ರ ನಾನು ಮಾಡ್ತಾಯಿದ್ದೆ. 2003 ಇವರೆಲ್ಲ ಒಟ್ಟಿಗೆ ಬಂದ್ರಲ್ಲ, ನನ್ನನ್ನು ಕೇಳಿಕೊಂಡು ನಾನು ಪುನಃ ತಾಯಿ ಹತ್ರ ಪರ್ಮಿಷನ್ ತಗೊಂಡು ಹೀಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನೀನು ಆ್ಯಕ್ಟ್ ಮಾಡಬಾರ್ದು, ಆ್ಯಕ್ಟಿಂಗ್ ಮಾಡಲೇಬಾರ್ದು, ನೀನು ಖಾಲಿ ಏನಾದರೂ ಅವರಿಗೆ ಉಪಕಾರ ಆಗೋದಾದರೆ ನೀನೊಂದು ತಂಡವನ್ನು ಮಾಡು. ಹಾಗೆ ನಾನು ಆ ಲಕುಮಿ ತಂಡವನ್ನು ಅಲ್ಲಿ ನಾನು ಮತ್ತು ನವೀನ್ ಪಟೀಲ್ನ ಒಟ್ಟಿಗೆ ಸೇರಿ ನಾವು ಅದನ್ನು ಒಂದು ಹೆಸರಿಟ್ಟು ಲಕುಮಿ ತಂಡ ಅಂತ. ಪ್ರೊಡ್ಯೂಸರ್ ನಾನೇ, ಬಟ್ ಒಂದು ತಂಡಕ್ಕೆ ಹೆಸರು ಕೊಟ್ಟದ್ದು ನನಗೆ ನವೀನ್ ಪಟೀಲ್, ಲಕುಮಿ ಅಂತ ಇಡುವ ಅಂತ. ಹಾಗೆ ನಾನು ದಿನೇಶ್ ಅತ್ತ ಅವರು, ಅದರ ಜೊತೆಯಲ್ಲಿ ನನಗೆ ಇವರು ಬಂದರು, ಧರ್ಮೇಂದ್ರ ಅಮೀನ್ ಅಂತ ಅವರು ತೀರಿ ಹೋದರು, ಸುರೇಶ್ ಮಂಜೇಶ್ವರ್ ಅವರೆಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಟ್ರೂಪನ್ನು ನನಗೆ ಅವರ ಜೊತೆ ನಾನು ಮಾಡಿಕೊಂಡೆ. ಹಾಗೆ ಮತ್ತು ಈ 2009 ಎಂದಾಯಿತು, ಶ್ರೀಲಲಿತನ ತಂಡ ಮಾಡುವಾಗ ನನಗೆ ಸ್ವಲ್ಪ ಇದರದ್ದು ತುಡಿತ ಇತ್ತು ಜಾಸ್ತಿ, ಯಾವುದ್ರದ್ದು ಪೌರಾಣಿಕದ್ದು, ನನಗೆ ಏನು ಯಕ್ಷಗಾನದ್ದು ಹೌದಾ ಇದು ಉಂಟಲ್ಲ, ಅದು ಯಾಕೆ ನೋಡುವಾಗ ನನಗೆ ಮಾಡುವ ಅನ್ನೋ ಹಾಗೆ 2009 ನವೀನ್ ಶೆಟ್ರು ಗದ್ರಿ ಜಾತ್ರೆಗೆ ಒಂದು ಇದು ಮಾಡಿದರು, ಯಾವುದು ಕುದುರದ ಸಿರಿ ಕಟೀಲ್ ದಪ್ಪೆ ಉಳ್ಳಾಲ್ದಿ ನಾಟಕವನ್ನು ಅಲ್ಲಿ ಫಸ್ಟಿಗೆ ಮಾಡಿದರು. ಆ ನಾಟಕ ನೋಡಿ ನನಗೆ ಖುಷಿ ಆಯಿತು, ನಾನು ಅದರಲ್ಲಿ ಒಂದು ಅಭಿನಯ ಮಾಡಿದೆ ಒಂದು. ಹಾಗೆ ಮತ್ತು ಅವರು ಹೇಳಿದರು, ಹೀಗೆ ನೀವು ನೋಡಿ ಇದನ್ನು ಮಾಡೋದಾದರೆ ಇದನ್ನೊಂದು ಇದು. ಹಾಗಾದ್ರೆ ಈ ಪೌರಾಣಿಕ ನಾಟಕದ ಕಲಾವಿದರು ಅಲ್ಲಿದ್ದಾರೆ, ಎಲ್ಲಿ ಕದ್ರಿಗೆ ಮಾಡುವ ಇದ್ದರು, ಅವ್ರನ್ನೆಲ್ಲ ಒಟ್ಟು ಮಾಡಿಕೊಂಡು ನಾನು ಅದನ್ನು ಸಹ ಮಾಡಿದೆ. ಲಹರಿ ಮಾಡಬೇಕಾದ್ರೆ ಇದೇ ಈ ಲಕುಮಿಗೆ ಯಾರಿಗೆ ಲಕುಮಿಯಲ್ಲಿ ಬಂದವರು ಹೋಗುವುದಿಲ್ಲ, ಯಾರು ಸಹ ದೊಡ್ಡ ದೊಡ್ಡ ಕಲಾವಿದರು ಹೋಗ್ತಾರೆ ಬಿಟ್ಟರೆ ಸಣ್ಣ ಬೇರೆ ಕಲಾವಿದರು ಯಾರು ಹೋಗುವುದಿಲ್ಲ, ನನ್ನೊಟ್ಟಿಗೆ ಇರ್ತಾರೆ. ಈ ಹೊಸ ಕಲಾವಿದರಿಗೆ ಅವಕಾಶ ಬೇಕಿತ್ತು. ಹಾಗೆ ನಾನು ಲಹರಿ ಅಂತ ಒಂದು 3 ವರ್ಷದ ಮೊದಲು ಮಾಡಿದೆ. ಅದೆಂತ ಇದು ಅದರಲ್ಲಿ ಎಂತ ಆಯಿತು, ಕೆಲವರು ಒಳಗೊಳಗೆ ಅವರ ಪಾಲಿಟಿಕ್ಸ್, ನಂದಲ್ಲ, ಅವರವರ ಪಾಲಿಟಿಕ್ಸಲ್ಲಿ ಸ್ವಲ್ಪ ಈ ಕಲಾವಿದರಿಗೆ ಇದು ಮಾಡ್ತಾರಲ್ಲ, ಅವರವರಿಗೆ ಸ್ವಲ್ಪ ಇದು ಮಾಡಿ ನಾವು ಮಾಡೋದಿಲ್ಲ ಅಂತ ಅದನ್ನು ಅಲ್ಲೇ ನಿಲ್ಲಿಸಿಬಿಟ್ಟೆ. ಇರಲಿ ಅಲ್ಲಿಗೆ ಅವ್ರು ಕಲಾವಿದರು ಇದ್ದಾರೆ, ಅದು ಕೆಲವು ಕಲಾವಿದರನ್ನು ಇಲ್ಲಿಗೆ ಹಾಕಿ, ಇನ್ನು ಕೆಲವರನ್ನು ಲಲಿತೆಗೆ ಹಾಕಿದೆ, ಕೆಲವರನ್ನು ಇಲ್ಲಿಗೆ ಹಾಕಿ ಅಲ್ಲಿಗೆ ಎಲ್ಲರಿಗೂ ಸಿಗಲಿಲ್ಲ, ಕೆಲವರಿಗೆ ಯಾರಿಗೆ ಇಂಟ್ರೆಸ್ಟ್ ಇತ್ತು ಅವರನ್ನು ಹಾಕಿಕೊಂಡು ತಂಡವನ್ನು ಅಲ್ಲಿ
ಬ್ಯಾಲೆನ್ಸ್ ಮಾಡಿಬಿಟ್ಟೆ. ಬ್ಯಾಲೆನ್ಸ್ ಮಾಡಿದ್ರಿ ಸರ್. ನೀವು ಕಲಾವಿದ ಆಗಿ ಎಲ್ಲರಿಗೂ ಪರಿಚಿತ, ನಿಮ್ಗೆ ಖುಷಿ ಕಾಣಿಸ್ತಿದೆ ಒಂದು ಕಲಾವಿದನ ಬಗ್ಗೆ ನೀವು ಹೇಳುವಾಗ, ಅದೊಂದು ಖುಷಿ ಬೇರೆ. ಅಂದರೆ ನಂಗೊಂದು ಸಣ್ಣ ಕುತೂಹಲ ಸರ್, ನಿರ್ಮಾಪಕ ನೀವು, ನಿರ್ದೇಶಕರು ಯಾರಾದರೂ ನಿಮಗೇನಾದರೂ ಮೋಸ ಮಾಡಿದ್ದೇನಾದರೂ ಇದೆಯಾ ಅಂಥದ್ದೇನಾದರೂ? ಇಲ್ಲ, ನನಗೆ ಯಾರು ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ ನಾನು ಯಾರಿಗೆ ಸಹ ನಂದು ಇದಿಲ್ಲ, ಯಾರಿಗೆ ಸಹ ದ್ವೇಷ ಇಲ್ಲ. ದ್ವೇಷ ಅಂತ ನಾನು ಯಾರಿಗೆ ಚಾನ್ಸೇ ಕೊಡೋದಿಲ್ಲ. ಅವರಿಗೆ ಇನ್ನೊಬ್ಬರಿಗೆ ಅವರ ಬಗ್ಗೆ ಹಿಂದಿನ ಮಾತಾಡೋದಾಗಲಿ ಇಲ್ಲದೆ ನನಗೆ. ಮತ್ತು ನಂದು ಕೆಲವರಿಗೆ ಗೊತ್ತು, ನಾನು ಮಾತಾಡಿದ ಸ್ಟ್ರೇಟ್ ಫಾರ್ವರ್ಡ್. ನಾನು ನಗಡಿ ಅವರಿಗೆ ಅವ್ರು ಎಂತ ಹೇಳಬೇಕಿದ್ರೆ ಅವರಿಗೆ ಮನಸ್ಸಿಗೆ ನೋವಾಗಬೇಕು. ನಗಡಿ ನಾನು ಮತ್ತೆ ಅವ್ರನ್ನ ಹೇಳ್ತಾರೆ 6ನೇ ಬಾಯಿಗೆ ಬುರುಂಡ ಬಕಾರ ಬಿಡು ಬುಜಿ ಅಂತ. ಅದನ್ನು ನಾನು ನಗಡಿ ಹೇಳೋದು, ಮತ್ತು ಎಲ್ಲರ ಇದು ಮಾಡೋದಲ್ಲ. ಅವ್ರು ಮತ್ತು ಯಾರು ನನಗೆ ಯಾರು ಇದು ಮಾಡಿ ಯಾವ ಇದಿಲ್ಲ. ಈಗ ನನ್ನೊಟ್ಟಿಗೆ ಈಗ ನೋಡಿ ಇವರಿದ್ದಾರೆ, ಯಾರು ನವೀನ್ ಶೆಟ್ಟಿ ಹೇಳೋಕ್ಕೆ ಅಂತ. ಅವರು ಮುಂಚೆ ನಾನು ಇಡೀ ನಮ್ಮ ಲಕುಮಿ ತಂಡ ಆಗಬೇಕು, ಎಲ್ಲರದ್ದು ಸಹಕಾರ ಇತ್ತು. ಆದರೆ ಅದಕ್ಕೆ ಬೇಕಾದದ್ದು ರೈಟರ್, ಒಳ್ಳೆ ರೈಟರ್ ಬೇಕು. ಸುರೇಶ್ ಮಂಜೇಶ್ವರ್ ಸುರುಗಿ ಬರಿತಾಯಿದ್ರು, ನಡುವಿನಲ್ಲಿ ದಿನೇಶ್ ಆತಾರ್ ಒಂದು ನಾಟಕ ಬರೀತರು. ವಸಂತ ವಿಯಾಮಿನ್ ಅಂತ ಒರಿಯಾದೊರಿ ಅಸಲ್ ನಾಟಕವನ್ನು ನಿರ್ದೇಶನ ಮಾಡಿದವರು ನನ್ನ ಜೊತೆ ಇದ್ದವರು, ಅವರಿಗೆ ನನ್ನ ಜೊತೆನೇ ಇದ್ದಾರೆ. ಒರಿಯಾದೊರಿ ಸರಿ ಆ ಟೈಮಲ್ಲಿ ಯಾರೆಲ್ಲ ಇದ್ರ ನನ್ನ ಜೊತೆ, ಅವರೆಲ್ಲ ನನ್ನ ಜೊತೆ ಬಂದಿದ್ದಾರೆ. ನಾನು ಏನಂತ ಅವರಿಗೆ ಆಗಲೇ ಗೊತ್ತಿತ್ತು, ಅವರಿಗೆ ಎಲ್ಲ ನನ್ನ ಕಡೆ ಬಂದಿದ್ದರು. ಅದನ್ನಂತರ ನವೀನ್ ಶೆಟ್ಟಿ ಅಳಕೆ ಅಂತ ಸಿಕ್ಕಿದೆ ನನಗೆ. ಅವರೊಂದು ಸೂಪರ್ 6 ನಾಟಕವನ್ನು ಕೊಟ್ಟರು. ಅದು ಈಗ ಎಷ್ಟೋ ಜನ ಹೇಳ್ಬೋದು, ನಾವು ಕಂಟಿನ್ಯೂಸ್ ಕೊಟ್ಟೇವೆ. 6 ನಾಟಕವ 200ಕ್ಕಿಂತ ಇದು ಪ್ರಯೋಗ ಜಾಸ್ತಿ ಬರೆದ ಕಲಾವಿದ ಇಷ್ಟವರೆಗೆ ತುಳು ನಾಟಕ ರಂಗದಲ್ಲಿ ಯಾರಿಲ್ಲ. ನಾವು ನಾಟಕ ಎಲ್ಲಿ ಆಯಿತು ಅವರ ಇದನ್ನು ತಗೊಳ್ತೇವೆ, ನಮಗೊಂದು ಇದು ಕೊಡಿ, ನಿಮ್ಮ ಇನ್ವಿಟೇಷನ್ ಕೊಡಿ, ಅದನ್ನು ನಮ್ಮ ನಾಟಕದ ಪುಸ್ತಕದಲ್ಲಿ ಇಟ್ಟು. ಈಗ ಸಹ 200 ನಾಟಕದ ಇದು ಎಲ್ಲಿ ಆಗಿದೆ ಅಂತ ಕೇಳಿದರೆ ಅಲ್ಲಿ ಎಲ್ಲ ನವೀನ್ ಶೆಟ್ಟಿ ಅಳಕೆ ಹತ್ರ ಉಂಟು. ಈಚೆ ಸುರೇಶ್ ಮಂಜೇಶ್ವರದ ನಾಟಕ ಆದರೆ ಸುರೇಶ್ ಮಂಜೇಶ್ವರ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರದ್ದು ನಾಟಕ ಎಲ್ಲಿ ಆಗಿದೆ, ಅವರು 6 ನಾಟಕ ಏನೋ ಬರೆದಿದ್ದಾರೆ, 6-7 ನಾಟಕ ಅವರು ಬರೆದಿದ್ದಾರೆ. ಇವರು ನವೀನ್ ಶೆಟ್ಟಿ ಆಗಿ ಈ ಸರ್ತಿ ಇದು ನಮ್ಮದು ಔದಾಲಾಪು ಸೇರಿ 7 ನಾಟಕ ಬರೆದರು. ಅದು ನಡುವಿನಲ್ಲಿ ತುಳಸಿದಾಸ್ ಮಂಜೇಶ್ವರ್ ಅಂತ ಇದ್ದರು, ಅವರು ಸಹ ಒಂದು 6 ನಾಟಕ ಬರೆದರು. ಮತ್ತು ಬೇರೆ ಕಲಾವಿದರು ವಸಂತ ವಿಯಾಮಿನ ಬರೆದರು, ದಿನೇಶ್ ಹತ್ತ ಅವರು ಬರೆದರು, ಶಶಿರಾಜ್ ಅವರು ಬರೆದ ನಾಟಕ ಮಾಡಿದ್ದೇನೆ ನಾನು. ರಾಮಚಂದ್ರ ಉಳ್ಳಾಲ್ ಅಂತ ಇದ್ದರು, ಅವರ ನಾಟಕ ನಾನು ತಂದು ಮಾಡಿದ್ದೇನೆ. ನಾನು ಸಾಧಾರಣ ಒಂದು 10-15 ರೈಟರ್ನವರಿಗೆ ಚಾನ್ಸ್ ಕೊಟ್ಟಿದ್ದೇನೆ. ಅವರ ನಾಟಕ ಅವರ ಹತ್ರ ಬರೆಸಿ ನಾನು ನಾಟಕ ಮಾಡಿಸಿದ್ದೇನೆ. ಟೋಟಲ್ ನಾನು ಇಷ್ಟವರೆಗೆ 47 ನಾಟಕ ಪ್ರೊಡ್ಯೂಸ್ ಮಾಡಿದೆ. 47, 25 ಲಕುಮಿಯಲ್ಲಿ ಮಾಡಿದೆ, 16 ಲಲಿತೆಯಲ್ಲಿ ಮಾಡಿದೆ, ಆದಮೇಲೆ ಲಹರಿಯಲ್ಲಿ ಒಂದು ಮಾಡಿದೆ. ಕಲಾ ಸಂಗಮದಲ್ಲಿ ಇರುವಾಗ 4 ನಾಟಕ ನಾನೇ ಪ್ರೊಡ್ಯೂಸ್ ಮಾಡಿದ್ದು. ಟೋಟಲ್ 47 ನಾಟಕ ಈಗ ನಾನು ಪ್ರೊಡ್ಯೂಸ್ ಮಾಡಿದ್ದು. ವೆರಿ ನೈಸ್. ಸೊ 47 ನಾಟಕ, ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ಒಂದು ತಂಡವನ್ನು ಅಷ್ಟು ಸಕ್ಸಸ್ಫುಲಿ ರನ್ನಿಂಗ್, ಅದು ಕೂಡ ತಂಡ. ಈಗ ಆ ತಂಡದ ಬಗ್ಗೆ ಮಾತಾಡೋದಾದ್ರೆ, ಲಕುಮಿ ತಂಡ ಅಂತ ಹೇಳಿದ ತಕ್ಷಣ ಒಬ್ಬ ಕಲಾವಿದ ನಮ್ಗೆ ನೆನಪಾಗ್ತಾರೆ ಸರ್, ಅದು ನವೀನ್ ಡಿ ಪಡೀಲ್ ಅವರು. ಲಕುಮಿ ಬರ್ತದೆ ಅಂತ ಹೇಳಿದ ತಕ್ಷಣ ಪಡೀಲ್ ಬರ್ತಾರೆ ಇವತ್ತು ಅನ್ನೋಂಥ ಒಂದು ಖುಷಿ. ಗಂಗುನ ಗಮ್ಮತ್ ಸೂಪರ್ ಹಿಟ್ ನಾಟಕ ನಿಮ್ಮದು. ಗಂಗು ಹೊರಗಡೆ ಬಂದ ನಂತರ ಗಮ್ಮತ್ತೇನಾದರೂ ಕಮ್ಮಿ ಆಯ್ತಾ ತಂಡದ್ದು? ಅದರಲ್ಲಿ ಏನಾಯಿತು, ಈಗ ಅವ ಹೊರಗೆ ಹೋಗುವಾಗ ಈ ಎಲ್ಲ ಕಲಾವಿದರು ಇದು ಚಾಲೆಂಜ್ ಇದ್ದುಕೊಂಡ್ರು. ಅವ್ರು ಹೋದರೆ ನಮ್ಮದು ಇದಾಗ್ತದೆ ತೊಂದರೆ, ನಾವು ಈ ಸತಿ ನಾವು ಏನಾದರೂ ಮಾಡಿ ಅವರಿಗೆ ಅದಕ್ಕಿಂತಲೂ ಇದಾಗಬೇಕು ಅಂತ. ಅದಕ್ಕೆ ಎಲ್ಲ ಕಲಾವಿದರು ಆಗ ಇವರು ನವೀನ್ ಶೆಟ್ಟಿ ಆಡೋಕ್ಕೆ ಒಂದು ಸೂಪರ್ ಒಂದು ಇದು ಒಯ್ಕಲ ಯೋಗ ಬೋರ್ಡ್ ಅಂತ, ಒಯ್ಕಲ ಯೋಗ ಬೋರ್ಡ್ ಅಂತ ನಾಟಕ ಬರೆದರು. ಅದೊಂದು ಮನೆ ಒಂದು ಖಾಲಿ ಜಾಗದಲ್ಲಿ ಅರ್ಧ ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಿ ಇಡೀ ಮನೆ ಆಗುವ ಒಂದು ಸೀನ್. ಅದರಲ್ಲಿಗೆ ಗೌಡರ ಅಂತ ಹೇಳಬಾರ್ದು, ಸಾರಿ, ಕನ್ನಡ ಮಾತಾಡೋರು ಇದ್ದರು, ಈ ಆಚಿನವರೇ ಬರುವುದು, ಮತ್ತು ಇಲಗ್ರಿಷನ್ ಇವರು ಎಲ್ಲ ಬರುವಾಗ ಆ ನಾಟಕದ್ದು ಇದೇ ಸೂಪರ್ ಆಯಿತು. ಅದು ನಿನ್ನೆ ಇದ್ಲಲ್ಲ ಲಾಸ್ಟ್ ಇಯರ್ ಪಿಂಕಿ ರಾಣಿ, ಅವಳು ಕನ್ನಡ ಮಾತಾಡುವ ರೋಲ್ ಮಾಡಿದ್ಲು, ಒಳ್ಳೆ. ಧರ್ಮೇಂದ್ರ ಅಮೀನ್ ಅಂತ ಒಬ್ಬ ಇದ್ದ, ಅವರು ತೀರಿ ಹೋದ. ಅವ ಇರುವಾಗ ನಮಗೆ ಧೈರ್ಯ ಇತ್ತು ನನಗೆ. ನವೀನ್ ಪಡೀಲ್ ಹೋದರೆ ಸಹ ಧರ್ಮೇಂದ್ರ ಅಮೀನ್ ಮತ್ತು ಸುಂದರ್ ರೈ ಮಂದಾರ್ ಇದ್ದರು, ಅದ್ರ ಜೊತೆ ಸುರೇಶ್ ಮಂಜೇಶ್ವರ್ ಇದ್ದರು, ನವೀನ್ ಶೆಟ್ಟಿ ಆಳಕ್ಕೆ ಇದ್ದರು,
ಬೇರೆ ಬೇರೆ ದಿನೇಶ್ ಹತ್ತ ಅವರಿದ್ದರು, ಶೋಭಾ ಶೆಟ್ಟಿ ಇದ್ದರು, ಗಿರೀಶ್ ಶೆಟ್ಟಿ ಇಂಚಲಂಗೋಡಿದ್ದರು, ಒಳ್ಳೊಳ್ಳೆ ಆ್ಯಕ್ಟರ್ ಅವರು. ಅವರು ಇದಕ್ಕೆ ಬರಲಿಲ್ಲ ಇನ್ನೂ ಸಹ ಜನಗಳು ಅವರನ್ನು ಇದು ಮಾಡಲಿಲ್ಲ. ಅವರಾಗಿ ಅವರು ನನಗೆ ನಾವು ಬಿಲ್ಡಪ್ ಕೊಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಅದು ನವೀನ್ ಶೆಟ್ಟಿ ಅವರಿಗೆ ಸೂಪರ್ ನಾಟಕ ಬರೋದಲ್ಲ, ಆ ನಾಟಕ ನೋಡಿ ಜನಗಳಿಗೆ ಒಂದು ಫಿದಾ ಆಗಿರು ಅಂತ ನಾಟಕ ಕೊಟ್ಟರು ಅಂತ. ಗಂಗುನ ಗಮ್ಮತ್ತಾಗಲಿ, ಅಂಚಿಲತ್ ಇಂಚಿಲತ್ತಾಗಲಿ, ಅವ್ರದ್ದು ನಮ್ಮನೆ ನಂಬಡು, ಅದ್ಮೇಲೆ 3 ನಾಟಕ ಕಂಟಿನ್ಯೂ. ದಾದಾ ತೂಕ, ವೈಕುಲ ಯೋಗ ಬೋರ್ಡ್ ಆಯ್ತಲ್ಲ, ಮತ್ತು ನಂಕು ಮಾತೆಲ್ಲ ಬೋರ್ಡು, 3 ನಾಟಕ ಸೂಪರ್ ಕೊಟ್ಟರು. ಇವರು ಹೋದ ಕೂಡಲೇ ಯಾರು ಪಡಿಲು ಹೋದ ಕೂಡಲೇ ಸೂಪರ್ ನಾಟಕ ಕೊಟ್ಟರು. 3 ನಾಟಕ ಕೊಟ್ಟರೆ ಅದು ಲಕುಮಿ ಎಲ್ಲ ಕಡೆ ಬಾಯಲ್ಲಿ ಲಕುಮಿ, ಬೇರೆ ಸುದ್ದಿ ಇಲ್ಲ, ಲಕುಮಿ ಅಂತ ಮಾತಾಡಲಿಕ್ಕೆ ಶುರು ಮಾಡಿದರು. ಹೌದು, ಹಾಗೆ ಸುಮಾರು ಕಲಾವಿದರು ಸರ್ ಈಗ ತುಂಬಾ ಹೆಸರು ಮಾಡ್ತಾ ಇರುವಂತ ಕಲಾವಿದ, ನೀವು ಹೇಳಿದ್ರೆ ಸುಂದರ್ ರೈ ಮಂದಾರ ಇರ್ಬೋದು, ಪಡೀಲ್ ಅವರು ಇರ್ಬೋದು, ಬೋಳಾರ್ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ನಿಮ್ಮ ತಂಡದಲ್ಲೇ ಆಕ್ಟ್ ಮಾಡಿ ಮತ್ತೆ ಹೊರಗಡೆ ಬಂದವರು. ಆದ್ರೂ ನಿಮ್ಮ ತಂಡದಲ್ಲಿ ಆಕ್ಟ್ ಮಾಡಿ ಹೊರಗಡೆ ಬಂದ್ರು ಕೂಡ ಅದೇ ಸಂಬಂಧ ನೀವು ಇಟ್ಕೊಂಡಿದ್ದೀರಾ, ಅದು ಹೇಗೆ ಅಂತ ನನ್ನ ಪ್ರಶ್ನೆ. ಅಂದರೆ ನನ್ನಲ್ಲಿ ಜಗಳ ಆಗಿ ಹೋಗುದಲ್ಲ, ಅವರು ಹೋಗುವಾಗ ಅವನು ಮರಣ ಆಗಬೇಕು ಅನ್ನೋ ಒಂದು ಕಾರಣ ಬೇಕಲ್ಲ. ಅವರಿಗೆ ಬೇರೆ ಕಡೆಯಲ್ಲಿ ಅವ್ರ ಕಮಿಟ್ಮೆಂಟ್ ಎಲ್ಲ ಆಗಿರ್ತಾರೆ ಅಲ್ಲ. ನಮ್ಮಲ್ಲಿ ನಾನು ಕೊಟ್ಟಷ್ಟು ಸಂಭಾವನೆ ಯಾರು ಕೊಡಲಿಕ್ಕಿಲ್ಲ. ಬಟ್ ಎಂತಾಗ್ತದೆ, ನನ್ನಲ್ಲಿ ಒಂದು ನಡುವಿನಲ್ಲಿ ಒಬ್ಬ ಕಲಾವಿದ ಎಂಥದ್ದು ನವೀನ್ ಪಡೀಲ್ ದೇವರದಡ್ಡಿ ಅಂತ ಆಯಿತು. ಒಂದು ಆ ಟೈಮಲ್ಲಿ ನಾವು ಇದರಲ್ಲಿ ನಾವು ಬಜೆಟ್ ಉಂಟಲ್ಲ, ಈ ಬಜೆಟ್ಗಿಂತ ಹೆಚ್ಚು ತಗೊಳ್ಳಿಕ್ಕೆ ಆಗೋದಿಲ್ಲ. ಕಾಂಪಿಟೀಟರ್ಸ್ ಇದ್ದಾರಲ್ಲ, ಬೇರೆ ನಾಟಕಗಳು ನಮಗೆ ಕಾಂಪಿಟೀಷನ್. ನಾವು ಅವರಿಗಿಂತ 1,000 ಕಮ್ಮಿ ನಾವು ತಗೊಳ್ಳೋದು. ಅದರ ಬಜೆಟನ್ನು ಹಾಗೇ ಮಾಡಿ ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು. ನಾವು ಸಡನ್ನಾಗಿ ನನಗೆ 2,000 ಹೆಚ್ಚು ಕೊಡಬೇಕಂತ ಹೇಳಿದರೆ ನಾವು ಎಲ್ಲಿಂದ ಕೊಡೋದು? ಕೊಡಬಾರ್ದಂತಲ್ಲ, ನನಗೆ ನಾನು ಎಲ್ಲ ಹಣವನ್ನು ಅದಕ್ಕೆ ಕೊಡೋದು. ಆದರೆ ಒಬ್ಬನಿಗೆ 2,000 ಕೊಡೋ, ಇನ್ನೊಬ್ಬನಿಗೆ ಸ್ವಲ್ಪ ಇದಾಗಿದೆ. ನಾವು ಸಹ ಕೆಲಸ ಮಾಡ್ತೇವಲ್ಲ, ನಮಗೊಂದು 100 ರೂಪಾಯಿ 200 ರೂಪಾಯಿ ಇರಿಸ್ಬೋದಲ್ಲ ಅಂತ ಅವನಿಗೆ ಸಹ ಆಸೆ ಇರ್ತದೆ. ಆಸೆ ಸಹಜ ಎಲ್ಲರಿಗೆ. ಹಾಗೆ ಅವರವರಿಗೆ ಅವರು ಮಾತಾಡ್ತಾರೆ. ಮತ್ತು ನವೀನ್ ಪಡೀಲ್ ಹಾಗೆಲ್ಲ ಅವ್ರು ಸ್ವಲ್ಪ ಮನುಷ್ಯ ಭಾರಿ ಒಳ್ಳೆಯ. ಬಟ್ ಮಾತಾಡೋದು ಸೀದಾ ಟಪ್ ಅಂತ ಹೇಳೋದು, ನಾನು ಬರುವುದಿಲ್ಲ ಅಂತ. ನಾನು ಮೇವರೆಗೆ ಲಾಸ್ಟ್, ಮತ್ತು ನಾನು ಬರುವುದಿಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ನನಗೆ ಸಹ ನಾನು ಸಹ ಇದಲ್ಲ. ನಾವು ಹಣ ಹಾಕಿ ನಮ್ಮನ್ನು ಇದು ಮಾಡುವಾಗ ನಾನು ಮೇ 31 ಲಾಸ್ಟ್, ನಾನು ಮತ್ತೆ ಬರುವುದಿಲ್ಲ, ಬೇರೆ ಜನ ನೋಡಿ ಅಂತ ಹೇಳುವಾಗ ನಮಗೆ ಸಹ ಎಂತಾಗ್ತದೆ, ನಮಗೆ ನಮ್ಮ ಒಳಗೆ ಸಹ ಒಂದು ಇದಿರ್ತಲ್ಲ. ಹಾಗೆ ಹೇಳುವಾಗ ಎಂತ ನೋಡುವ, ಆಯಿತು ನಾನು ಹೇಳಿಬಿಟ್ಟು ಆಯಿತು ನೋಡುವ, ಮೇ 1 ಮಾಡು, ಮತ್ತೆ ನೋಡುವ. ಮೇ 31 ಆಯಿತು, ಇನ್ನು ನನ್ನ ನೆಕ್ಸ್ಟ್ ನಾಟಕ ವಹಿಸ್ಕೊಳ್ಬೇಡಿ ನನ್ನ, ಆಯಿತು ಬಿಟ್ಟೆ. ಅದು ಮತ್ತು ನಮಗೆ ಇದಿಲ್ಲ, ಯಾವುದು ಸೀಸನ್ ಕಮ್ಮಿ ಆಯ್ತು. ಮತ್ತು ನಮಗೆ ಆಗಸ್ಟಲ್ಲಿ ಶುರು ಆಗೋದು, ಚೌತಿ ಇದು ಬರಬೇಕಲ್ಲ. ಅಷ್ಟಾಗಿ ಏನಾದರೂ ಯಾರಾದರೂ ಕಲಾವಿದರು ಸಿಗ್ತಾರ ನೋಡುವ ಅಂತ ನಾವು ಇದು ಮಾಡೋದು. ಆ ಟೈಮಲ್ಲಿ ಇವರು ಸಿಕ್ಕಿದ್ದು, ಯಾರು ಬೋಳಾರ್ ಸಿಕ್ಕಿದ್ದು. ಬೋಳಾರ್ ಅವರು ಸಹ ಸೇಮ್ ಅದನ್ನೇ, ಅವ್ರದ್ದು ಸಹ ಇದೆ ಹಾಗೆ. ಎಂಥದ್ದು ಏನಾದರೂ ಮಾತಾಡಿಬಿಟ್ರೆ ಸೀದಾ ನಾನು ಬರುವುದಿಲ್ಲ ಅಂತೇಳಿ. ಬರುವುದಿಲ್ಲ ಅಂತೇಳಿ ನಮಗೆ ನಮ್ಮ ಹತ್ರ ಎಲ್ಲ ಹಾಗೆ ಮಾತಾಡಿದ್ರೆ ಆಗ್ತದಾ? ನಾನು ಬರುವುದಿಲ್ಲ, ನಿಮ್ಮ ಪ್ರಾಬ್ಲಮ್ ಏನು ಅದನ್ನು ಹೇಳಿ ನಮ್ಮ ಹತ್ರ ಇದು ಮಾಡ್ಬೋದು. ಅದನ್ನು ನಾನು ಬರುವುದಿಲ್ಲ ಹಾಗಿರುವಾಗ ನನಗೆ ಸಹ ಆಯ್ತು, ನಾವು ಬರ್ತಿದ್ದೆ. ಅದನ್ನು ಮತ್ತೆ ಇನ್ನೊಂದು ಮಾತಿಲ್ಲ. ಬೇಕಿದ್ದರೆ ನಾವು ಎಂತ ಹೇಳ್ತಾರೆ, ಬಿರಿಯಾನಿ ತಿನ್ನುವವ್ರು ಗಂಜಿ ತಿನ್ನುವಬೇಕಾದ್ರೆ ನಾವು ಇನ್ನು ಅವರನ್ನು ಒತ್ತಾಯ ಮಾಡೋ ಪ್ರಶ್ನೆ ಇಲ್ಲ. ಹಾಗೆ ಬಿಟ್ಟೆ. ನನಗೆ ಕಾಂಪ್ರಮೈಸ್ ಮಾಡ್ಬೋದಿತ್ತು, ಬನ್ನಿ ಇದು ಮಾಡಿ ಹಾಗೆ ಎಲ್ಲ ಬಂದು ಮಾತಾಡುವಾಗ ಸಹ ಇದು ಬೇಕಲ್ಲ. ನಾವು ಸಹ ಅವರನ್ನು 10-15 ವರ್ಷ ನಾವು ಅವರಿಗೆ ಏನೇ ನಮಗೆ ಸಿಗದಿದ್ದರೆ ಸಹ ಅವರನ್ನು ಇದು ಮಾಡಿದೆ, ಅದನ್ನು ನೆನಪಿಡುವುದಿಲ್ಲಲ್ಲ. ಸಡನ್ ಒಂದು ಸಣ್ಣ ಇದ ವಿಷಯದಲ್ಲಿ ನಾನು ಬರೋದಿಲ್ಲ, ಬೇರೆ ಜನ ನೋಡಿ. ಆದರೆ ನಾನು ಆ ಒಂದು ಇದರಲ್ಲಿ ನಾನು ತುಂಬ ಇದು, ನನಗೆ ಸೀದಾ ಬಂದು ಯಾರಾದರೂ ಹೇಳಿದೆ, ನಾನು ಅದರಲ್ಲಿ ಕಾಂಪ್ರಮೈಸ್ ಮಾಡೋದೇ ಇಲ್ಲ. ನನಗೆಲ್ಲ ಕಲಾವಿದರು ಹೇಳಿದ್ದು, ಸ್ವಲ್ಪ ನೀವು ಮಾತಾಡಬೇಕಾದ್ರೆ ಅವರೇ ಮಾತಾಡಬೇಕು, ನಾನು ಮಾತಾಡೋದಿಲ್ಲ. ನೀವು ಬೇಕಾದ್ರೆ ಅವ್ರ ಹತ್ರ ಮಾತಾಡಿಸಿ. ನಾನಾಗಿ ಅವರಿಗೆ ಫೋನು ಸಹ ಮಾಡೋದಿಲ್ಲ. ಬೇಕಿದ್ದರೆ ಅವ್ರು ಬರಲಿ ನನ್ನ ಹತ್ರ, ಅವರೇ ಹೇಳಿದಲ್ಲ, ನಾನು ಮಾಡೋದಿಲ್ಲ. ಪುನಃ ನಾನು ಹೋಗಿ ಒತ್ತಾಯ ಮಾಡೋ ಪ್ರಶ್ನೆ ಎಂಥದ್ದು ಅಲ್ಲ. ಇವರು ಬೋರ್ಡರ್ ಹೋಗುವಾಗ ನಾನು ನವೀನ್ ಹತ್ರ ಪುನಃ ಕೇಳಿದ್ದೇನೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ತುಂಬ ವರ್ಷ ಆಯ್ತಲ್ಲ, ನೀನು ಪುನಃ ಮಾಡಿದ್ರೆ ಬಾ ಮಾರೆ ಅಂತ. ಅವ್ರು ಹೇಳಿ ನನಗೆ ಅಷ್ಟು ಹುಷಾರಿಲ್ಲ, ಮುಂಚಿನ ಹಾಗೆ ನನಗೆ ಆಗೋದಿಲ್ಲ, ಬೇಸರ ಮಾಡಬೇಡಿ ಅಂತ. ಅಲ್ಲ, ನಾವು ಆಗ ಇದಾಯಿತು, ಮತ್ತೆ ಸಿಗ್ತೇವೆ ಮಾತಾಡ್ತೇವೆ ಬೇರೆ. ಈಗ ಬೋರ್ಡರ್ ಸಹ ಸಿಗ್ತಾರೆ. ಮೊನ್ನೆ ಸಹ ನನ್ನ ನಾಟಕಕ್ಕೆ ವಿಶ್ ಮಾಡಿದರು, ಇದಾಗಲಿ ಒಳ್ಳೆಯದಾಗಲಿ, ಹೌದಲ್ಲ ಅಪ್ಪಾಜಿ ನಾಟಕ. ಅದು ರಿಲೇಷನ್ಶಿಪ್ ಒಳ್ಳೇದುಂಟು, ಹಾಗಂತ ನಾವು ಇದು ಮಾಡೋದಿಲ್ಲ. ಬಟ್ ಒಮ್ಮೆ ಕೋಪದಲ್ಲಿ ಅವ್ರು ಹೇಳುವಾಗ ನಮಗೆ ಸಹ ಕೋಪ ಬರ್ತದೆ.
ಅದು ಎಂತ ಹೇಳಿದೆ ಶಾರ್ಟ್ ಇದಾಯಿತು, ಇಲ್ಲ ನಾನು ಕಾಂಪ್ರಮೈಸ್ ಮಾಡ್ಬೋದಿತ್ತು. ಬೇಡ, ಅವರು ಹೋದದಿಂದಲೇ ನಮಗೆ ಎಲ್ರಿಗೂ ಪುನಃ ಒಟ್ಟಾದರು. ಹೌದಲ್ಲ ಅಪ್ಪಾಜಿ ನಾಟಕ ಸೂಪರ್ ಸಕ್ಸಸ್ ಆಯಿತು. ಒಂದು ವೇಳೆ ಬೋಳಾರಿ ಇರ್ತಿದ್ರೆ ಅವರು ನಾವು ಈ ನಾಟಕ ನೀವು ನಂಬಲಿಕ್ಕಿಲ್ಲ, ಹೌದಲ್ಲ ಅಪ್ಪಾಜಿ ನಾಟಕ ಮೋರ್ ದೆನ್ 70 ಟೈಮ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ. 70 ದಿವಸದ ಪ್ರಾಕ್ಟೀಸ್ ಅದು ಆ ನಾಟಕ. ಬೋಳಾರಿ ಯಾವ ಕಾರಣಕ್ಕೂ 70 ದಿವಸ ಪ್ರಾಕ್ಟೀಸಿಗೆ ಬರ್ತಲೇ ಇರಲಿಲ್ಲ. ಅವ್ರು ಬಂದು ಹೆಚ್ಚು ಒಂದು 20 ಪ್ರಾಕ್ಟೀಸ್ ಬಂದು ಹೇಳ್ತಿದ್ರು, ಆಗೋದಿಲ್ಲ ನಂಗೆ ಆಗೋದಿಲ್ಲ ಇಷ್ಟು ಬರಲಿಕ್ಕೆ ಅಂತ ಹೇಳ್ತಿದ್ರು. ನಮ್ಮ ನಾಟಕದ ಇದೇ ಬೇರೆ ಹೋಗ್ತಿತ್ತು ರೂಟಿ. ನಮ್ಮ ಕಲ್ಪನೆ ಇತ್ತಾ ಆ ಕಲ್ಪನೆಯಾಗಿ ಆ ನಾಟಕ ಬರ್ತಿರ್ಲಿಲ್ಲ. ಈಗ ನಮ್ಮ ಎಲ್ಲ ಕಲಾವಿದರು ತಾಳ್ಮೆ, ಈಗ ಮರ್ಕಮ್ಮೆ ಆಗಲಿ ಎಲ್ಲ ಬಂದವರು ಹೊಸಬ್ರು ಬಂದವರು ಎಲ್ಲ ತುಂಬ ತಾಳ್ಮೆಯಿಂದ ಎಲ್ಲಿ ಸಹ ಯಾವುದು ಇದಾಗಿಲ್ಲದೆ ಒಳ್ಳೆ ಮಾಡಿ ಇದು ಮಾಡಿಕೊಂಡು ಅದನ್ನೊಂದು ದಡ ಮುಟ್ಟಿಸಿದ್ದು. ಅದು ನನಗೆ ತುಂಬ ಖುಷಿ ಆಯಿತು. ನನಗೊಂದು ದಿವಸ ಇತ್ತು, ಬೋಳಾರ್ ಹೋದ ನಂತರ ಇಲಾಖೆ ಬಂದ್ ಮಾಡಬೇಕು ಅಂತ ಇತ್ತಲ್ಲ, ಹಾಗೆ ನನ್ನ ಮನಸ್ಸಲ್ಲಿ ಸಾಕ್ತಿತ್ತು ಅದು ಎಕ್ಸ್ಚೇಂಜ್ ಇನ್ನು ನಾಟಕ ಮೇಲೆ ಬರುವುದಿಲ್ಲ. ಪುಣ್ಯದಲ್ಲಿ ನವೀನ್ ಶೆಟ್ಟಿ ಆಳಕ್ಕೆ 7 ವರ್ಷದ ಮೊದಲು ನಾಟಕ ಬರೆದ ಬಿಟ್ಟವರು. ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಈಗ ನನ್ನ ಮರ್ಯಾದೆದ ಪ್ರಶ್ನೆ, ಬೋಳಾರ ಹೋಗಿದ್ದಾರೆ, ಬೋಳಾರ್ ಹೋದ ಆಸತಿ ನಾವು ಪಡೀಲ ಹೋಗುವಾಗ ಏನಾಯ್ತಾ, ಹಾಗೆ ನಾವು ಪುನಃ ಇದು ಮಾಡುವ, ದಯಮಾಡಿ ನೀವು ಅದನ್ನು ಬರಿಬೇಕು. ನನ್ನ ಮಾತಿಗೆ ಬೆಲೆ ಕೊಟ್ಟರು, ನಾಟಕ ಬರೆದರು. ನಾಟಕ ಅವ್ರಿಗೆ ಹೇಗೆ ಬೇಕು ಹಾಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಅವರು ಹೀಗೆ ಆಗಬೇಕು, ನಾನು ನಾಟಕ ನೀವು ಮಾಡೋದಾದರೆ ನನಗೆ ಹೀಗೆ ನನ್ನ ಕಲ್ಪನೆ ಹೀಗೆ ಉಂಟು, ನನ್ನ ಪರಿಕಲ್ಪನೆ ಹೀಗೆ ಉಂಟು, ಹಾಗೇ ಆಗಬೇಕು ಅಂತ. ಅದು ಇದರದ್ದು ಯಾವುದು ಒಂದು ಫ್ಲ್ಯಾಟ್ ಇದಾಗಬೇಕಂತ. ಅದನ್ನು ಮತ್ತೆಂತ ಮಾಡೋದು, ನಾನು ಎಲ್ಲ ಗರುಡ ಪಂಚಮಿ ಅಂತ ನಾಟಕ ಮಾಡಿದ್ದೆ ಇದರಲ್ಲಿ. ಅದನ್ನು ನನಗೆ ಅದು ಪರದೆಯ ಡ್ರಾಮಾ. ಆಗ ನನಗೆ ಒಂದು ಮಳೆಯಲ್ಲಿ ಅವ್ರದ್ದು ಸೆಟ್ಟಿಂಗ್ನವ್ರದ್ದು ಪರಿಚಯ ಆಯಿತು. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಅವ್ರು ಹೇಳಿದ್ದು ನಾವು ಮಾಡಿಕೊಡುವ, ಅದರಲ್ಲಿ ಇಂದಿಲ್ಲ ಪರದೆಯಲ್ಲೇ ಮಾಡುವ ಅಂತ. ಯಾವಾಗ ಮುಂಚೆ 20 ವರ್ಷದ ಮೊದಲೇ ಪರದೆ ಇತ್ತಾ, ಆ ಪರದೆ ಪುನಃ ನಮಗೆ ಈಗ ಬಂತು. ಆ ಸಹ ಪರದೆಯನ್ನು ಬಂದ್ ಮಾಡಿದವನೇ ನಾನು. ಒಲೆದರ ಸಲ ಮಾಡುವಾಗ ಅದಕ್ಕಿಂತ ಮೊದಲು ಎಲ್ಲ ಪರದೆಯ ಡ್ರಾಮಾ, ಸೆಟ್ಟಿಂಗ್ ಡ್ರಾಮಾವನ್ನು ಮೊದಲಾಗಿ ಒಲೆದರ ಸಲ ನಾಟಕ ಮುಖಾಂತರ ಒಂದೇ ವೇದಿಕೆಯಲ್ಲಿ 4 ಮನೆಯನ್ನು ತೋರಿಸಿದವನು ನಾನು. ಮೊದಲು ಒಂದೇ 3 ಕೆಳಗೆ ಮೇಲೆ ದನಿಯ ಮನೆ. ಆ ಟೈಮಲ್ಲಿ ಪರದೆಯನ್ನು ಹೊರಗೆ ಹಾಕಿದವ ನಾನು, ಈಗ ಪರದೆಯನ್ನು ಒಳಗೆ ತಂದವ ಸಲ ಅದೇ. ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರಬೇಕು. ಆದ್ರೆ ಈ ದುಬಾರಿ ಜಗತ್ತಲ್ಲಿ ನಮಗಿಷ್ಟವಾದ ಊರಲ್ಲಿ ಹೇಗೆ ಸಾಧ್ಯ? ಅದು ನಮ್ಮ ಕೈಗೆ ಎಟ್ಕೋದರದಲ್ಲಿ. ಚಿಂತೆ ಬೇಡ, ಈಗ ಎಲ್ಲವೂ ಸಾಧ್ಯ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಹಿಂದೆ ಬುಕ್ ಮಾಡಿ. ಬನ್ನಿ, ನಮ್ಮ ಕನಸಿನ ಮನೆ ಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸದಲ್ಲಿ ನಂಬರ್ 1 ರೋಹನ್ ಕಾರ್ಪೊರೇಷನ್. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Big sale at Epoxy Resin Art Furniture. Exciting discounts up to 25% on all your purchases. Resin Art Furniture provides you exciting offers on epoxy and wall work, dining table, kitchen countertop, coffee table, wallets and keychain, fruit bowls, wall clock and customized work. Epoxy Resin Art Furniture, SO Enterprises. For more details, please contact us to 9108 924173.
ನಮ್ಮ ಕನಸಿನ ಮನೆ ಬೇಕು ಅನ್ನೋದು ಎಲ್ಲ ಕುಟುಂಬಗಳ ಕನಸು. ಕನಸು ಕನಸಾಗೆ ಉಳಿಬಾರ್ದು ಅಲ್ವಾ? ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಗೆ ಎಟ್ಕೋ ದರದಲ್ಲಿ ನಿಮಗಿಷ್ಟವಾಗೋ ಮನೆ ನಿಮಗಿಷ್ಟವಾದ ಊರಲ್ಲೇ ಸಿಗತ್ತೆ. ಅದು ಸುಲಭವಾದ ಕಂತುಗಳಲ್ಲಿ. ಹೌದು, ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, 3D ಥಿಯೇಟರ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ತಿಂಗಳಿಗೆ ಕೇವಲ 31,000 ರೂಪಾಯಿ ಇನ್ಸ್ಟಾಲ್ಮೆಂಟ್ ನಲ್ಲಿ ಇಂದೇ ಬುಕ್ ಮಾಡಿ. ಕನಸು ನನಸಾಗುವ ಅವಕಾಶ ನಿಮ್ಮ ಕಣ್ಮುಂದೆನೇ ಇದೆ.